ಸ್ಪಂದನ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ಆರೋಗ್ಯ ಸ್ಪಂದನ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಆರೋಗ್ಯ ಅಂತ ಹೇಳುವಂಥದ್ದು ಐಶ್ವರ್ಯ ಅಂತ ನಾವು ಯಾವಾಗಲೂ ನಂಬಿದ್ದೇವೆ, ಅದು ನಿಜ ಕೂಡ. ಆರೋಗ್ಯದ ಬೆಲೆ ಬಹುಶಃ 2 ವರ್ಷಗಳಿಂದ ನಮಗೆ ಚೆನ್ನಾಗೇ ತಿಳಿದಿದೆ. ಆದರೆ ಈ ಆಸ್ಪತ್ರೆ ಅಥವಾ ಯಾವುದೇ ಒಂದು ಕಾಯಿಲೆಯನ್ನು ನಿವಾರಿಸಿಕೊಳ್ಳುವಲ್ಲಿ ನಾವು ಮಾಡುವಂತಹ ಖರ್ಚು ವೆಚ್ಚ ಏನಿದೆ ಅದನ್ನು ಯೋಚನೆ ಮಾಡಿದಾಗ ಬಹುಶಃ ಖರ್ಚಿಗಿಂತ ನಾವು ಸಾಯುವುದೇ ವಾಸಿ ಅಂತ ಕೆಲವರಿಗೆ ಅನಿಸಿರ್ಬೋದು. ಯಾಕಂತ ಹೇಳಿದರೆ ಸಾಲ ಮಾಡಿ ಆರೋಗ್ಯವನ್ನು ಉಳಿಸ್ಕೊಂಡು ಕೂಡ ಮುಂದೆ ನನ್ನ ಉಳಿದ ಕುಟುಂಬದವರು ಏನು ಮಾಡ್ತಾರೆ ಅನ್ನುವಂಥ ಒಂದು ಭಯ ಕೂಡ ಇರ್ತದೆ ಸಾಮಾನ್ಯವಾಗಿ ಜನರಿಗೆ. ಅದೇ ಕಾರಣದಿಂದ ಕೆಲವರು ತಮ್ಮ ಆರೋಗ್ಯ ಅಥವಾ ಕಾಯಿಲೆಯ ಕುರಿತು ಮಾತನಾಡದೆ ಅಥವಾ ಗುಣಪಡಿಸುವಂತಹ ಧೈರ್ಯ ಮಾಡಿಕೊಳ್ಳದೆ ಎಷ್ಟೋ ಜನ ಪ್ರಾಣ ಬಿಟ್ಟವರು ಕೂಡ ಇದ್ದಾರೆ. ಹಾಗಾಗಿ ಯಾವುದೇ ಒಂದು ಸಮಸ್ಯೆಗಾಗಿ ಪರಿಹಾರ ಇದ್ದೇ ಇರುತ್ತೆ. ಸರ್ಕಾರ ಇರುವಂಥದ್ದೇ ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಕೊಡಿಸ್ಲಿಕ್ಕಾಗಿ. ಹಾಗಾಗಿ ಇಂತಹ ಸಮಸ್ಯೆಗಳಿಗೆ ಪರಿಹಾರ ಇರುತ್ತೆ, ಆದರೆ ಇದನ್ನು ಯಾವ ರೀತಿ ಉಪಯೋಗಿಸಬೇಕು ಅನ್ನುವಂತಹ ಒಂದು ಜ್ಞಾನ ನಮ್ಮಲ್ಲಿ ಇರುವುದಿಲ್ಲ. ಹಾಗಾಗಿ ಆ ಜ್ಞಾನವನ್ನು ಇವತ್ತು ಪಡ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತು ನಮ್ಮ ಜೊತೆ ಡಾಕ್ಟರ್ ಇದ್ದಾರೆ. ಸೊ ಡಾಕ್ಟರ್ ನವೀನ್ ಚಂದ್ರ ಕುಲಾಲ್, ನಿಮ್ಗೆಲ್ರಿಗೂ ಗೊತ್ತಿರುವ ಹಾಗೆ ಇವರನ್ನು ಸಾಕಷ್ಟು ಎಪಿಸೋಡ್ಸ್ಗಳಲ್ಲಿ ನೀವು ನೋಡಿರ್ತೀರಿ. ಕಾಯಿಲೆಗಳ ಬಗ್ಗೆ ಎಲ್ಲ ಡಾಕ್ಟರ್ಸ್ನವರು ಮಾತಾಡ್ತಾರೆ, ಆದರೆ ಗೌರ್ಮೆಂಟ್ನಿಂದ ಬರುವಂತಹ ಬೆನಿಫಿಟ್ಸ್ ಅಥವಾ ಫೆಸಿಲಿಟೀಸ್ಗಳ ಬಗ್ಗೆ ಗೌರ್ಮೆಂಟ್ ಆಫೀಸರ್ ಇವತ್ತು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವರ ಹತ್ರನೇ ನಮ್ಮೆಲ್ಲ ಕ್ವಶನ್ಸ್ಗಳನ್ನು ಕೇಳೋಣ. ಆ್ಯಂಡ್ ಮೊದಲಿಗೆ ವೆಲ್ಕಮ್ ಡಾಕ್ಟರ್. ಎಸ್, ಸೊ ಸರ್ಕಾರವನ್ನು ನಾವು ಮುಟ್ಲಿಕ್ಕಾಗೋದಿಲ್ಲ, ಆದರೆ ಸರ್ಕಾರದ ಒಬ್ಬರು ಪ್ರತಿನಿಧಿ ಅಂತ ಹೇಳ್ಬೋದು ಆರೋಗ್ಯದ ವಿಷಯದಲ್ಲಿ. ಸೊ ಅಗೈನ್ ಹೇಗಿದ್ದೀರಿ ಡಾಕ್ಟರ್? ಆರಾಮಲ್ಲ? ಈಗ ಸ್ವಲ್ಪ ಕೋವಿಡ್ ಕಮ್ಮಿ ಆಗಿದೆ, ಒಂದಷ್ಟು ಆರಾಮ. ಡಾಕ್ಟರ್ ಅನ್ನ ಹೇಗಿದ್ದೀರಾ ಅಂತ ಕೇಳುವಂಥದ್ದು ಬಹಳ ಕಮ್ಮಿ ಆಗಿದೆ. ಡಾಕ್ಟರ್ ಟ್ರೂ. ಎಸ್, ಸೊ ಡಾಕ್ಟರ್ ಈಗ ಸಿಚುವೇಶನ್ ಹೇಗಿದೆ ಅಂತ ಹೇಳಿದ್ರೆ ಫೆಸಿಲಿಟೀಸ್ ಇದೆ, ಆದರೂ ನಮ್ಗೆ ಅದು ಗೊತ್ತಾಗ್ತಾ ಇಲ್ಲ. ಅದನ್ನು ಹೇಗೆ ಬಳಸ್ಕೊಳ್ಳೋದು ಅನ್ನುವಂಥದ್ದು ಎಜುಕೇಟೆಡ್ಗಳಿಗೂ ಗೊತ್ತಾಗ್ತಾ ಇಲ್ಲ. ಅದು ವಿಚಿತ್ರ ಅಂತ ಹೇಳ್ಬೋದು. ಇನ್ನೊಂದು ಎಜುಕೇಟೆಡ್ನವರಿಗಿರುವಂಥ ಒಂದು ಥಾಟ್ ಏನು ಅಂತ ಹೇಳಿದರೆ ಇದು ಆಗ್ಲಿಕ್ಕಿಲ್ಲ, ಇದೆಲ್ಲ ಫೇಕ್ ಇರ್ಬೋದು, ಇದನ್ನು ಯಾಕೆ ಟ್ರಸ್ಟ್ ಮಾಡಬೇಕು ಅನ್ನುವಂಥದ್ದೊಂದು. ಆ್ಯಂಡ್ ಅದರ ಬಗ್ಗೆ ಕೇಳಿರೋರು ಹೇಳುವಂಥದ್ದು ಒಂದೇ ಮಾತು, ಇದು ಅದೆಲ್ಲ ಏನು ನಮ್ಮ ಕೈವರೆಗೆ ರೀಚ್ ಆಗೋದಿಲ್ಲ ಯಾವುದೇ ಬೆನಿಫಿಟ್ಸ್ ಅಂತ. ಮೊದಲಿಗೆ ಇವತ್ತು ಒಂದು ಪೂರ್ಣ ಪದದ ಅರ್ಥ ಆಯಿತು ನಮಗೆ, ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಅಂತ. ಸೊ ಆಯುಷ್ಯ ಆರೋಗ್ಯ ಒಂದೇ ಸಾಲಿನಲ್ಲಿ ಸೇರ್ಕೊಂಡಿದೆ. ಹಾಗಾಗಿ ಮೊದಲು ನಾನು ಕೇಳುವಂಥದ್ದಿದೆ, ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಅಂತ ಹೇಳಿದರೆ ಏನು? ಆಯುಷ್ಮಾನ್ ಆರೋಗ್ಯ ಕರ್ನಾಟಕ ಅಥವಾ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ, ನಾನು ಯಾಕೆ ಫಸ್ಟಿಗೆ ಆಯುಷ್ಮಾನ್ ಆರೋಗ್ಯ ಕರ್ನಾಟಕ ಅಂತ ಹೇಳಿದೆ ಅಂತ ಹೇಳಿದ್ರೆ, ಆಯುಷ್ಮಾನ್ ಆರೋಗ್ಯ ಕರ್ನಾಟಕ ಅಥವಾ ಆ ರೀತಿಯ ಸ್ಕೀಮ್ ನಮಗೆ ಹೊಸ್ತಲ್ಲ, ಕರ್ನಾಟಕ ಹೊಸ್ತಲ್ಲ. ಕರ್ನಾಟಕ ಸಾಕಷ್ಟು ಹಿಂದೆ ನಿಮ್ಗೆ ನೆನಪಿರ್ಬೋದು, ಹರೀಶ್ ಸಾಂತ್ವನ ಯೋಜನೆ ಅಂತ ಒಂದು ಬಂದಿತ್ತು, ನೆನಪಿದೆಯಲ್ಲೋ ಗೊತ್ತಿಲ್ಲ. ಯಾಕೆಂತ ಹೇಳಿದ್ರೆ ತುಂಬಾ ಒಂಥರ ಮನಸ್ಸು ಕಲಕುವಂತ ಒಂದು ತೊಂದರೆ ಆಗಿ ಆನಂತರ ಒಂದು ಯೋಜನೆ ಸ್ಟಾರ್ಟ್ ಆಯ್ತು. ನಮ್ಮ ಬ್ಯಾಂಗ್ಳೂರ್ ಹೈವೇಯಲ್ಲಿ ಒಬ್ಬ ಬೈಕಲ್ಲಿ ಹೋಗುವಾಗ ಒಬ್ಬ ಹುಡುಗ ಆಕ್ಸಿಡೆಂಟ್ ಆಗಿ ಅವನು ಅರ್ಧ ಜೀವ ಅಂದ್ರೆ ದೇಹ 2 ತುಂಡಾಯ್ತು. ಒಂದು ಸೊಂಟದಿಂದ ಮೇಲೆ ಒಂದು ತುಂಡು, ಅದರಿಂದ ಕೆಳಗೆ ಒಂದು ತುಂಡಾಗಿ ಬೇರೆ ಬೇರೆ ಆಗಿ ಒಂದಷ್ಟು 10 ಮೀಟರ್ ದೂರ ಬಿದ್ದಿದ್ರು, ಅವನ ಜೀವ ಇನ್ನೂ ಹೋಗಿರಲಿಲ್ಲ. ಸೊ ಆ ವ್ಯಕ್ತಿಯನ್ನು ಆಂಬ್ಯುಲೆನ್ಸಲ್ಲಿ ಹಾಕಿ ಕರ್ಕೊಂಡು ಹೋಗ್ಬೇಕಾದ್ರೆ ಇನ್ನೂ ಮಾತಾಡ್ತಾ ಇದ್ದ, ಅವನು ಆ ನೋವಿನಲ್ಲೂ ಮಾತಾಡ್ತಾ ಇದ್ದ, ಆ ಸಾಯುವ ಕ್ಷಣದಲ್ಲೂ ಹೇಳ್ತಾ ಇದ್ದ. ಸೊ ಆ ಕ್ಷಣದಲ್ಲಿ ಅವನು ತನ್ನ ಅನಿಸಿಕೆಗಳನ್ನು, ಆ ಯೋಜನೆಗಳ ಬಗ್ಗೆ, ಈ ರೀತಿಯ ಒಂದು ಸ್ಕೀಮ್ಗಳ ಬಗ್ಗೆ ಒಂದಷ್ಟು ಮಾತಾಡಿದ. ಸೊ ಅದನ್ನೇ ಮುಂದಕ್ಕೆ ಹರೀಶ್ ಸಾಂತ್ವನ ಯೋಜನೆ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ಆಗಿನವರು ಘೋಷಣೆ ಮಾಡಿದ್ರು. ಯಾಕೆಂತ ಹೇಳಿದ್ರೆ ರೋಡಲ್ಲಿ ಬಿದ್ದವರನ್ನು, ಒಂದು ಸಮಯ ಇತ್ತು, ಯಾರಾದ್ರೂ ರೋಡಲ್ಲಿ ಬಿದ್ದರೆ ಕರ್ಕೊಂಡು ಹೋಗ್ಲಿಕ್ಕೆ ಜನ ರೆಡಿ ಇರಲಿಲ್ಲ. ಕರ್ಕೊಂಡು ಹೋದ್ರೆ ಖರ್ಚು ಯಾರು ಮಾಡೋದು? ಆಸ್ಪತ್ರೆಗೆ ಹೋದ ತಕ್ಷಣ ಆಸ್ಪತ್ರೆ ಅವ್ರು ಕೇಳ್ತಾರೆ, ದುಡ್ಡು ಕೊಡಿ, ಅದು ಕೊಡಿ, ಅದು ನಾರ್ಮಲ್. ಯಾರು ಈಗ ನಾಳೆ ನಾವು ಆಸ್ಪತ್ರೆಗೆ ಹೋದ್ರು ನಮ್ಮ ಚಿಕಿತ್ಸೆಗೆ ಬೇಕಾದ್ರೆ ಹಣ ಕಟ್ಟಲೇಬೇಕು. ಹಣ ರೋಗಿ ತುಂಬಾ ತೀರಾ ಚಿಂತಾಜನಕ ಸ್ಥಿತಿಯಲ್ಲಿದ್ರೆ ರೋಗಿ ಹತ್ರ ಕೇಳಲಿಕ್ಕೆ ಆಗಲ್ಲ. ಸೊ ಕರ್ಕೊಂಡು ಬಂದವರು ಯಾರಾಗಿದ್ರು, ಅವ್ರ ರೋಗಿಯ ರಿಲೇಟಿವೋ ಅಥವಾ ದೂರದ ನಂಟಸ್ಥರೋ ಅಥವಾ ಬೇರೆಯವರು, ಅದನ್ನು ಆಸ್ಪತ್ರೆಯಲ್ಲಿ ಕೇಳಲ್ಲ. ಅವರಿಗೆ ಆ ಚಿಕಿತ್ಸೆ ವೆಚ್ಚ ಭರಿಸೋರು ಯಾರು ಅಂತ ಬೇಕಾಗ್ತದೆ. ಸೊ ಖಂಡಿತವಾಗಿ ಕೇಳ್ತಾರೆ. ಸೊ ಆ ರೀತಿ ಕೇಳುವಾಗ ಏನಾಗ್ತದೆ, ಆ ರೀತಿ ಕೇಳಬಹುದೇ ಅನ್ನುವ ಭಯದಲ್ಲಿ ರೋಡಲ್ಲಿ ಬಿದ್ದವರನ್ನು ಯಾರು ಕರ್ಕೊಂಡು ಹೋಗ್ತಾ ಇರಲಿಲ್ಲ. ಸೊ ಇಂಥ ಪರಿಸ್ಥಿತಿ ಯಾರಿಗೂ ಬರಬಾರ್ದು ಅನ್ನುವ ನಿಟ್ಟಿನಲ್ಲಿ ಹರೀಶ್ ಸಾಂತ್ವನ ಯೋಜನೆ ಅನ್ನೋ ಒಂದು ಕಾನ್ಸೆಪ್ಟ್ ಅಂತ ತಂದಿದ್ರು ಸರ್ಕಾರ, ಕರ್ನಾಟಕ ಸರ್ಕಾರ ಬಹಳಷ್ಟು ಹಿಂದೆ. ಆ ನಂತರ ಬೇರೆ ಯಶಸ್ವಿನಿ ಯೋಜನೆ ಇತ್ತು, ವಾಜಪೇಯಿ ಆರೋಗ್ಯ ಯೋಜನೆ ಅಂತ ಇತ್ತು,
ಅದೇ ರೀತಿ ಜ್ಯೋತಿ ಸಂಜೀವಿನಿ ಅಂತ ಬಂದು ಒಂದು 5-6 ಈ ರೀತಿಯ ರಾಜೀವ್ ಆರೋಗ್ಯ ಭಾಗ್ಯ ಅಂತ ಇತ್ತು. ತುಂಬಾ ಯೋಜನೆಗಳಿತ್ತು. ಎಲ್ಲವೂ ಈ BPL ಪಟ್ಟಿಯಲ್ಲಿರೋರಿಗೆ ಹಾಗೂ APL ಪಟ್ಟಿಯಲ್ಲಿರೋರಿಗೆ ಒಂದು ಆರೋಗ್ಯದ ಬಗ್ಗೆ ಅವರಿಗೆ ಏನಾದರೂ ತೊಂದರೆ ಆದರೆ ಸರ್ಕಾರದ ವತಿಯಿಂದ ಅವರಿಗೆ ಚಿಕಿತ್ಸೆ ಪಡೆಯಲು ಬೇಕಾದ ವೆಚ್ಚವನ್ನು ಭರಿಸ್ತಾ ಇತ್ತು. 2018ರ ನಂತರ ಆಯುಷ್ಮಾನ್ ಭಾರತ್ ಯೋಜನೆ ಅಂತೇಳಿ ಒಂದು ಭಾರತ ಸರ್ಕಾರ ಯೋಜನೆ ಮಾಡ್ತದೆ. ಅದರಲ್ಲಿ ಏನು ಮಾಡ್ತದೆ ಅಂತ ಹೇಳಿದ್ರೆ ಎಲ್ಲ ಈ BPL ಪಟ್ಟಿಯಲ್ಲಿರುವವರಿಗೆ ಒಂದು 5 ಲಕ್ಷ ರೂಪಾಯಿಯ ಇನ್ಸೂರೆನ್ಸ್ ಯೋಜನೆ ಅಂತ ಹೇಳ್ತಾರೆ. ಸೊ ಈ ಯೋಜನೆ ಬಂದ ನಂತರ ಕರ್ನಾಟಕದಲ್ಲಿ ಆ ಯೋಜನೆ ಮತ್ತು ಈಗಿರುವ ಯೋಜನೆಗಳನ್ನೆಲ್ಲ ಸೇರಿಸಿ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಅನ್ನೋ ಯೋಜನೆ ಮಾಡಿದೆ, ABARK ಅಂತ. ಸೊ ಈ ಯೋಜನೆಯ ದೊಡ್ಡ ವಿಸ್ತಾರವಾದ ಪದ. ಸೊ ಅದರ ಅರ್ಥ ನಮಗೆ ಯೋಜನೆ ಹೊಸದಲ್ಲ, ಆದರೆ ಭಾರತ ಸರ್ಕಾರದ ಯೋಜನೆಯನ್ನು ಇನ್ಕಾರ್ಪೊರೇಟ್ ಮಾಡಿ ಅಥವಾ ಅದನ್ನು ಸೇರಿಸಿ ಕರ್ನಾಟಕ ಸರ್ಕಾರ ಹೊಸದಾಗಿ ಒಂದು ಸ್ಕೀಮ್ ಮಾಡಿದ್ದು. ಅದರ ಹೆಸರು ABRK, ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ. ಸೊ ನೀವು ಹೇಳುವಾಗ ಒಂದು ಮಾತು ಹೇಳಿದ್ರಿ ಡಾಕ್ಟರ್, ಅಪಘಾತ ಆಗುವಂತಹ ಸಂದರ್ಭದಲ್ಲಿ ಜೀವ ಉಳಿಸುವಂಥ ಅವಕಾಶ ಎಷ್ಟು ಜನಕ್ಕಿದ್ರೂ ಕೂಡ ಜನ ಸುಮ್ಮನೆ ಆಗ್ತಾರೆ, ಸೊ ಹೆದರ್ಕೊಳ್ತಾರೆ ಅಂತ. ಸೊ ಸಾಕಷ್ಟು ವೀಕ್ಷಕರು ಕಾರ್ಯಕ್ರಮವನ್ನು ನೋಡ್ತಾ ಇದ್ದಾರೆ. ಸೊ ನೀವು ಏನು ಮೆಸೇಜ್ ಕೊಡ್ಲಿಕ್ಕೆ ಇಷ್ಟಪಡ್ತೀವಿ? ಈಗ ಮೊದಲನೇದಾಗಿ ನೋಡಿ, ಈಗ ಯಾರಿಗೆಲ್ಲ ಆಯುಷ್ಮಾನ್ ಭಾರತ್ ಕರ್ನಾಟಕ ಕಾರ್ಡ್ ಇರುತ್ತೆ, ಆ ಕಾರ್ಡ್ ಇರೋರಿಗೆ ಎಲ್ಲ ಎಮರ್ಜೆನ್ಸಿಯಲ್ಲಿ ಸುಮಾರು 171 ಪ್ರೊಸೀಜರ್ ಅಂತ ಹೇಳಿ 171 ಬಗೆಯ ಚಿಕಿತ್ಸೆಗಳನ್ನು ಯಾವುದೇ ಆಸ್ಪತ್ರೆಯಲ್ಲಿ, ಈಗ ಅಲ್ಲಿ 2 ವಿಷಯ ಇರ್ತದೆ. ಎಲ್ಲಿ ಕರ್ಕೊಂಡು ಹೋಗೋದು, ಯಾವುದೇ ಈ ಸ್ಕೀಮಲ್ಲಿರೋ ಯಾವ ಆಸ್ಪತ್ರೆ ಕರ್ಕೊಂಡು ಹೋದ್ರು ಟ್ರೀಟ್ಮೆಂಟ್ ಸಿಗ್ತದೆ. ಯಾಕೆಂತ ಹೇಳಿದ್ರೆ ಕೆಲವೊಂದಷ್ಟು ಪ್ರೊಸೀಜರ್ಸ್ಗೆ ಒಂದು ವೇಳೆ ಒಬ್ಬನಿಗೆ ಈಗ ಹೊಟ್ಟೆ ನೋವು ಆಗ್ತಾ ಇದೆ, ಸೊ ಹೊಟ್ಟೆ ನೋವು ಆದ ವ್ಯಕ್ತಿಗೆ ಏನು ತೊಂದರೆ ಅನ್ನೋದು ನೋವು ಅನುಭವಿಸೋನು ಗೊತ್ತಿರೋದಿಲ್ಲ, ಮನೆಯಲ್ಲಿರೋನು ಗೊತ್ತಿರೋದಿಲ್ಲ. ಸೊ ಆಗ ಅಂಥ ವ್ಯಕ್ತಿಯನ್ನು ಡೈರೆಕ್ಟಾಗಿ ನೀವು ಒಂದು ಪ್ರೈವೇಟ್ ಆಸ್ಪತ್ರೆ ಕರ್ಕೊಂಡು ಹೋದರೆ, ಪ್ರೈವೇಟ್ ಆಸ್ಪತ್ರೆಯಲ್ಲಿ ನಾಳೆ ಅದು ಚಿಕಿತ್ಸೆ ಆದಮೇಲೆ ಅದು ಅಲ್ಲ, ಸೀರಿಯಸ್ ಏನಲ್ಲ, ಅದು ಕೇವಲ ಮದ್ದಿನಿಂದ ಗುಣಪಡಿಸುವಂಥ ನೋವು ಅಂತ ಆದರೆ, ಆಗ ಪ್ರೈವೇಟ್ ಆಸ್ಪತ್ರೆಯವರು ಅದಕ್ಕೆ ಏನು ಚಾರ್ಜ್ ಮಾಡ್ತಾರೆ ಆ ಚಾರ್ಜನ್ನು ಈ ಆಯುಷ್ಮಾನ್ ಭಾರತ್ ಕರ್ನಾಟಕದಲ್ಲಿ ಕೊಡ್ಲಿಕ್ಕೆ ಆಗೋದಿಲ್ಲ. ಯಾಕೆ ಆಗೋದಿಲ್ಲ ಅಂತ ಹೇಳಿದ್ರೆ, ಇದೊಂದು ಚಿಕ್ಕ ವಿಷಯ. ಇದನ್ನು ಯಾವುದೇ ಸರ್ಕಾರಿ ಆಸ್ಪತ್ರೆಯಲ್ಲಿ ಕೂಡ ಚಿಕಿತ್ಸೆ ಮಾಡಬಹುದು. ಸರ್ಕಾರ ಎಷ್ಟೋ ದುಡ್ಡು ಹಾಕಿ ಒಂದು ಸರ್ಕಾರದ ವ್ಯವಸ್ಥೆ ಮಾಡಿದೆ. ಅಂದರೆ ಒಂದು ಚಿಕ್ಕ ವಿಷಯ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ನಿಮ್ಮ ಮನೆ ಹತ್ತಿರ ಇರುವ ಒಂದು ಪ್ರೈಮರಿ ಹೆಲ್ತ್ ಸೆಂಟರ್, ಒಂದು ಪ್ರೈಮರಿ ಹೆಲ್ತ್ ಸೆಂಟರ್ ಸ್ಟಾರ್ಟ್ ಮಾಡಬೇಕಾದ್ರೆ ಸುಮಾರು 1.5 ಕೋಟಿಯ ಬಿಲ್ಡಿಂಗ್ ಇರ್ತದೆ. ಒಂದು ಸುಮಾರು 60,000 ರಿಂದ 70,000 ಅಥವಾ 1 ಲಕ್ಷದಷ್ಟು ಸಂಬಳ ತಗೊಳ್ಳುವಂಥ, 60,000 ಮಿನಿಮಮ್ ಸಂಬಳ ತಗೊಳ್ಳುವಂಥ ವೈದ್ಯರು ಇರ್ತಾರೆ. ಇನ್ನೊಂದು 10-20 ಸಾವಿರ ಸಂಬಳ ಬರುವಂಥ ಸಾಕಷ್ಟು ದಾದಿಯರು ಇರ್ತಾರೆ. ಅದೇ ರೀತಿಯಲ್ಲಿ ಬೇರೆ ಬೇರೆ ಕ್ಯಾಡರ್ ಇರ್ತದೆ. ನಾನು ಯಾಕೆ ಸಂಬಳ ಮತ್ತು ಆ ಇನ್ಫ್ರಾಸ್ಟ್ರಕ್ಚರ್ ಹೇಳ್ತೇನೆ ಅಂತ ಹೇಳಿದ್ರೆ, ಅಷ್ಟು ದುಡ್ಡನ್ನು ಸರ್ಕಾರ ಈ ಸೇವೆಯನ್ನು ನೀಡಲಿಕ್ಕೋಸ್ಕರ ಖರ್ಚು ಮಾಡ್ತಾ ಇರ್ತದೆ. ಸೊ ಆ ಖರ್ಚು ಮಾಡಿದ ಹಣದಲ್ಲಿ ಜನರಿಗೆ ಪ್ರಯೋಜನ ಬರಬೇಕಾದ್ರೆ ಜನ ಅಲ್ಲಿ ಬರಬೇಕು. ಎಲ್ಲರೂ ಪ್ರೈವೇಟ್ಗೆ ಹೋದ್ರೆ ಇಷ್ಟೊಂದು ವ್ಯವಸ್ಥೆ ಮಾಡಿದಂಥ ಈ ವ್ಯವಸ್ಥೆ ಹದಗೆಡ್ತದೆ. ಸೊ ಎಲ್ಲ ಚಿಕಿತ್ಸೆಯನ್ನು ಆಯುಷ್ಮಾನ್ ಭಾರತ್ ಕರ್ನಾಟಕದಲ್ಲಿ ಪ್ರೈವೇಟ್ ಅಲ್ಲಿ ಪಡ್ಕೊಳ್ಳಿಕ್ಕೆ ಆಗೋದಿಲ್ಲ, ಸರ್ಕಾರ ಬಿಡೋದಿಲ್ಲ. ಈ 171 ಪ್ರೊಸೀಜರ್ ನಾನು ಹೇಳಿದೆ ಎಮರ್ಜೆನ್ಸಿ. ಈಗ ಒಬ್ಬ ವಿಷ ಕೊಡ್ತಿದ್ದಾನೆ, ವಿಷ ಕುಡ್ದವನನ್ನು ಮತ್ತೆ ನೀವು ಸರ್ಕಾರಿ ಆಸ್ಪತ್ರೆಗೆ ಹೋಗಿ ಅಲ್ಲಿಂದ ಅವರು ಹೇಳ್ತಾರೆ ನಮ್ಮಲ್ಲಿ ಈ ಸೇವೆ ಇಲ್ಲ, ನೀವು ಇಂಥ ಆಸ್ಪತ್ರೆಗೆ ಹೋಗ್ಬಹುದು ಅಂತ ಹೇಳಿ ಅಲ್ಲಿಂದ ಕಳಿಸುವವರೆಗೆ ನೀವು ಕಾದ್ರೆ ಆ ವ್ಯಕ್ತಿ ಸಾವನ್ನಪ್ಪಲೂಬಹುದು. ಬಟ್ ನೀವು ಹೇಳಿದಾಗೆ ಅಂತ ಹೇಳಿದ್ರೆ ಕೆಲವೊಂದು ಎಮರ್ಜೆನ್ಸಿ ಟೈಮಲ್ಲಿ ಸಂಬಂಧಪಟ್ಟ ಹಾಸ್ಪಿಟಲಿಗೆ ಹೋಗಬೇಕು ಅಂತ, ಬಟ್ ಅದು ನಮಗೆ ಹೇಗೆ ಗೊತ್ತಾಗ್ತದೆ ಅಲ್ಲಿ ಆ ಫೆಸಿಲಿಟೀಸ್ ಇದೆಯಾ, ಆಯುಷ್ಮಾನ್ ಕಾರ್ಡ್ ಅಲ್ಲಿ ಅಪ್ಲೈ ಆಗುತ್ತೋ ಇಲ್ವೋ ಅಂತ ನಮಗೆ ಹೇಗೆ? ನೋಡಿ, ಮಂಗಳೂರಲ್ಲಿರುವ ಎಲ್ಲ ತೃತೀಯ ಹಂತದ ಆಸ್ಪತ್ರೆಗಳು ಅಂತ ಹೇಳಿದ್ರೆ ಎಲ್ಲ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ಗಳು ಈ ಆಯುಷ್ಮಾನ್ ಭಾರತ್ ಕರ್ನಾಟಕದಲ್ಲಿ ಬರ್ತದೆ. ಎಲ್ಲ ಮೆಡಿಕಲ್ ಕಾಲೇಜ್
ಅದೇ ರೀತಿ ದೊಡ್ಡ ಮಟ್ಟದ ಆಸ್ಪತ್ರೆಗಳು ಹೆಚ್ಚಿನ ಆಯುಷ್ಮಾನ್ ಭಾರತ್ ಕರ್ನಾಟಕದಲ್ಲಿ ಇರ್ತದೆ. ಓಕೆ. ಸೊ ನೋಡಿ, ಯಾವುದು ಎಮರ್ಜೆನ್ಸಿ ಅಂತ ಹೇಳಿದ್ರೆ ತುಂಬಾ ಸೀರಿಯಸ್ ಆದ ವ್ಯವಸ್ಥೆ ಇದ್ರೆ ನೀವು ಹತ್ತಿರದ ಚಿಕ್ಕ ಪುಟ್ಟ ಆಸ್ಪತ್ರೆ ಕರ್ಕೊಂಡು ಏನ್ ಮಾಡ್ಲಿಕ್ಕೂ ಇಲ್ಲ, ಕರ್ಕೊಂಡು ಅವನ ಜೀವವೂ ಉಳಿಯುವುದಿಲ್ಲ. ಸೊ ಆತನಿಗೆ ಅಷ್ಟು ದೊಡ್ಡದ ತೊಂದರೆ ಇದ್ರೆ ಖಂಡಿತ ನೀವು ಟರ್ಷರಿ ಆಸ್ಪತ್ರೆಗೆ ಹೋಗ್ಬೇಕು. ಮಂಗಳೂರಲ್ಲಿರುವ ಎಲ್ಲಾ ಟರ್ಷರಿ ಆಸ್ಪತ್ರೆಗಳು ಅಂದ್ರೆ ಎಲ್ಲಾ ಮೆಡಿಕಲ್ ಕಾಲೇಜ್ ಆಸ್ಪತ್ರೆಗಳು ಇವತ್ತು ಆಯುಷ್ಮಾನ್ ಭಾರತ್ ಕರ್ನಾಟಕದೊಟ್ಟಿಗೆ ಜೋಡಣೆ ಆಗಿದೆ. ಸೊ ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ನೀವು ಫಾದರ್ ಮುಲ್ಲರ್ಸ್ ಇರ್ಬೋದು ಅಥವಾ AJ ಆಸ್ಪತ್ರೆ ಇರ್ಬೋದು ಅಥವಾ ಯಾವುದೇ ಹಾಸ್ಪಿಟ್ಲ್ ತಗೊಳ್ಳಿ, ಎಲ್ಲವೂ ABRKಯಲ್ಲಿ ಹೊಂದಿಕೆ ಆಗಿರ್ತದೆ. ಈಗ ವಿಷಯ ಏನು ಅಂತ ಹೇಳಿದ್ರೆ, ನೀವು ಹೇಳಿದ ಇನ್ನೊಂದು ಕ್ವಶನ್, ನಾನೀಗ ನನಗೆ ಹೇಗೆ ಗೊತ್ತಿರ್ತದೆ ನಾನು ಅಲ್ಲಿ ಹೋಗ್ಬೇಕಾ ಬೇಡ? ಬೈ ಡಿಫಾಲ್ಟ್ ಲೆಕ್ಕ ಪ್ರಕಾರ ಪ್ರತಿಯೊಂದು ಸೇವೆಗೂ ತಾವು ಸರ್ಕಾರಿ ಆಸ್ಪತ್ರೆಗೆ ಹೋಗ್ಬೇಕು. ಸರ್ಕಾರಿ ಆಸ್ಪತ್ರೆಯ ವೈದ್ಯರು ಹೇಳಬೇಕು ಈ ಸೇವೆಯನ್ನು ಇಲ್ಲಿ ಪಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ತಾವು ಪ್ರೈವೇಟ್ಗೆ ಹೋಗಬಹುದು. ಈಗ ಅವ್ರು ಹೇಳಿದ ನಂತರ ಯಾವ ಪ್ರೈವೇಟ್ ಆಸ್ಪತ್ರೆ ಹೋಗ್ಬೋದು ಅದು ನಿಮ್ಗೆ ಬಿಟ್ಟ ವಿಷಯ. ನೀವು AJಗಾದ್ರೂ ಹೋಗ್ಬೋದು, ಫಾದರ್ ಮುಲ್ಲರ್ಸ್ಗಾದ್ರೂ ಹೋಗ್ಬೋದು, ಏನಪ್ಪಾಯ್ಕಾದ್ರೂ ಹೋಗ್ಬೋದು, ಕಣಚೂರಿಗಾದ್ರೂ ಹೋಗ್ಬೋದು, ಶ್ರೀನಿವಾಸ್ ಎಲ್ಲ, ದಟ್ ಚಾಯ್ಸ್ ಇಸ್ ಯೋರ್ಸ್. ಆ ಚಾಯ್ಸ್ ನಿಮ್ಗೆ. ಆದರೆ ನಿಮಗೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಆ ಸೌಲಭ್ಯ ಇಲ್ಲ ಅನ್ನೋ ವಿಷಯವನ್ನು ನೀವಾಗಿ ತೀರ್ಮಾನ ತಗೊಳ್ಳಿಕ್ಕೆ ಆಗಲ್ಲ. ಈ ತೀರ್ಮಾನವನ್ನು ಸರ್ಕಾರದ ಆಸ್ಪತ್ರೆ ವೈದ್ಯಾಧಿಕಾರಿ ಹೇಳ್ಬೇಕು. ಇಲ್ಲದ್ರೆ ಏನಾಗ್ಬೋದು, ನಾಳೆ ಪ್ರತಿಯೊಬ್ರು ಸಿಕ್ಕ ಪುಟ್ಟದಕ್ಕೂ ಪ್ರೈವೇಟ್ ಆಸ್ಪತ್ರೆ ಹೋಗಿ ಸರ್ಕಾರದ ಹಣ ಪೂರ್ತಿಯಾಗಿ ಈ ಪ್ರೈವೇಟ್ ಆಸ್ಪತ್ರೆಗೆ ಸೇರುವಂತ ಆಗ್ತದೆ. ಆದ ಕಾರಣ ಇಂಥದ್ದೊಂದು ವ್ಯವಸ್ಥೆ ಮಾಡಿದ್ದಾರೆ. ಅದರ ಅರ್ಥ ಎಲ್ಲಾ ಸೇವೆಗಳಿಗೂ ಅಂತ ಅಲ್ಲ. ನಾನು ಹೇಳಿದಾಗ 171 ಪ್ರೊಸೀಜರ್ ಡೈರೆಕ್ಟ್ ಹೋಗ್ಬೋದು ತುಂಬಾ ಸೀರಿಯಸ್ ಇದ್ರೆ. ಸಾಧಾರಣ ಒಬ್ಬ ತುಂಬಾ ಸೀರಿಯಸ್ ಅನ್ನೋ ವಿಷಯ ನೀವು ಹೇಳಿದ ಕ್ವಶನ್ ಅನ್ನು ಹೆಚ್ಚಿನ ಅಂಶ ಒಬ್ಬ ಆಂಬ್ಯುಲೆನ್ಸ್ ಡ್ರೈವರಿಗೆ ಕೇಳಿದ್ರೆ ಅವನು ಖಂಡಿತ ಅದನ್ನು ಉತ್ತರಿಸ್ತಾನೆ. ಅವ್ರಿಗೆ ಹೆಚ್ಚಾಗಿ ಗೊತ್ತಿರ್ತದೆ ಯಾವುದು ಏನ್ ತೊಂದರೆ, ಎಷ್ಟು ಸೀರಿಯಸ್ ಇದೆ ಅಂತ. ಸೊ ಖಂಡಿತವಾಗಿ ನೀವು 108 ಅಥವಾ ಸರ್ಕಾರದ ವ್ಯವಸ್ಥೆಯಲ್ಲಿ ಕೂತ್ರೆ ಅವರು ಸರಿಯಾದ ಆಸ್ಪತ್ರೆ ನಿಮ್ಮನ್ನು ಖಂಡಿತ ಮುಟ್ಟಿಸ್ತಾರೆ. ಡಾಕ್ಟರ್, ಒಂದು ಕರೆ ಸಿದ್ಧವಾಗಿದೆ. ಹಲೋ ಹಲೋ ಹಲೋ. ಈಗ ಇನ್ನೊಂದು ಮುಖ್ಯವಾದ ವಿಷಯ ಅಂತ ಹೇಳಿದ್ರೆ, ಆಯುಷ್ಮಾನ್ ಭಾರತ್ ಕಾರ್ಡ್ ಬೇಕು. ABRK ಕಾರ್ಡ್ ಅನ್ನೋ ಒಂದು ಕಾರ್ಡ್ ಇದೆ. ಸೊ ಕಾರ್ಡ್ ಅನ್ನು ಪಡ್ಕೊಳ್ಳೋದು ಅತಿ ಅಗತ್ಯ. ಕಾರ್ಡ್ ಇದ್ರೆ ಆಗ ನೀವು ಯಾವುದೇ ಆಸ್ಪತ್ರೆಗೆ ಹೋದ್ರೆ ಆ ಕಾರ್ಡ್ ತೋರಿಸಿದ್ರೆ ನಿಮ್ಗೆ ಚಿಕಿತ್ಸೆ ಉಚಿತವಾಗಿ ಸಿಗ್ತದೆ. ನೀವು ಕಾರ್ಡ್ ಅನ್ನು ಹೊಂದಿರದೇ ಇದ್ರೆ ಅಂತ ಪರಿಸ್ಥಿತಿಯಲ್ಲಿ ನಿಮಗೆ ಆ ಚಿಕಿತ್ಸೆ ಲಭ್ಯವಿಲ್ಲದೆ ಹೋಗ್ಬೋದು, ಅಥವಾ ಆಸ್ಪತ್ರೆಯವರು ನಿರಾಕರಿಸಬಹುದು. ಅವ್ರು ಹೇಳ್ಬೋದು ನಿಮ್ಮಲ್ಲಿ ABRK ಕಾರ್ಡ್ ಇಲ್ಲ, ನಾವ್ಯಾಕೆ ನಿಮ್ಗೆ ಆ ಬೆನಿಫಿಟ್ ಅನ್ನು ಯಾಕೆ ಕೊಡ್ಬೇಕು ಅಂತ ಕೇಳ್ತಾರೆ. ಸೊ ಮೊದಲಾಗಿ ಜನರು ABRK ಕಾರ್ಡ್ ಮಾಡಿಸ್ಬೇಕು. ಅದು ಅಗತ್ಯ. ABRK ಕಾರ್ಡ್ ಅನ್ನು ನೀವು ಪಡ್ಕೊಳ್ಳೋದು ಅಗತ್ಯ. ಈಗ ಇವತ್ತು ಜನರಲ್ಲಿ ATM ಕಾರ್ಡ್ ಇಲ್ಲದವ್ರು ಯಾರು ಇಲ್ಲ. ಸೊ ಅಂಥದ್ದೇ ಒಂದು ಚಿಕ್ಕ ವ್ಯವಸ್ಥೆ ABRK ಕಾರ್ಡ್. ಸೊ ಕಾರ್ಡ್ ಅನ್ನು ಪಡ್ಕೊಳ್ಬೇಕು. ಓಕೆ. ಸೊ ಡಾಕ್ಟರ್, ಕಾರ್ಡ್ನ ಬಗ್ಗೆ ಇವತ್ತು ಮಾತಾಡ್ಲಿಕ್ಕಿದೆ. ಅದರ ನಡುವೆ ನನ್ನದೊಂದು ಪ್ರಶ್ನೆ. ನೀವು ಮಾತಾಡುವಾಗ ಹೇಳಿದ್ರೆ ಗೌರ್ಮೆಂಟ್ ಇಷ್ಟೆಲ್ಲ ಫೆಸಿಲಿಟೀಸ್ ಮಾಡಿದೆ, ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು, ಸ್ಟಾಫ್ಸ್ ಇರ್ಬೋದು, ಪ್ರತಿಯೊಂದು ಫೆಸಿಲಿಟೀಸ್ ಇದೆ. ಆದರೆ ಪ್ರೈವೇಟ್ ಹಾಸ್ಪಿಟಲ್ಗೆ ಜನ ಜಾಸ್ತಿ ಹೋಗ್ತಾರೆ ಅಂತ. ನಿಮ್ಮ ಪ್ರಕಾರ ಇದಕ್ಕೆ ಮುಖ್ಯ ಕಾರಣ ಏನಾಗಿರ್ಬೋದು ಡಾಕ್ಟರ್? ಯಾಕಂತ ಹೇಳಿದ್ರೆ ಗೌರ್ಮೆಂಟ್ ಎಷ್ಟೇ ಫೆಸಿಲಿಟೀಸ್ ಕೊಟ್ಟರು ನಮಗೆ ಪ್ರೈವೇಟ್ ಹಾಸ್ಪಿಟಲ್ ಮೇಲೆ ಯಾಕೆ ಇಷ್ಟೊಂದು ಒಲವಿದೆ? ನೋಡಿ, ಅದು ತಪ್ಪು ಮಾತು. ಯಾಕಂತೇಳಿ ಕೋವಿಡ್ ಅಲ್ಲಿ ನೀವು ನೋಡಿದ್ರೆ ಇಡೀ ಕೋವಿಡ್ ಚಿಕಿತ್ಸೆಯ ಮ್ಯಾಕ್ಸಿಮಮ್ ಚಿಕಿತ್ಸೆ ಇವತ್ತು ಆಗಿರೋದು ವೆನ್ಲಾಕ್ ಆಸ್ಪತ್ರೆಯಲ್ಲಿ. ಎಷ್ಟು ಸುಮಾರು 70% ಚಿಕಿತ್ಸೆ ವೆನ್ಲಾಕ್ ಆಸ್ಪತ್ರೆಯಿಂದ ಪಡ್ಕೊಂಡೆ. ಜನರಿಗೆ ಎಲ್ಲೋ ಮಾಹಿತಿಯ ಕೊರತೆ ಇದೆ. ಈಗ ಅದನ್ನು ತಾವು ಮಾಡ್ತಾ ಇದ್ರಿ, ಅದಕ್ಕೋಸ್ಕರ ತಾವು ಕರೆದಾಗೆಲ್ಲ ನಾವು ಬರ್ತಾ ಇದ್ದೀವಿ. ಯಾಕಂದ್ರೆ ಜನರಿಗೆ ಎಲ್ಲೋ ಮಾಹಿತಿ, ಜನರು ಇನ್ನೂ ಕೂಡ ಏನೋ ಒಂದು 60-20 ವರ್ಷ ಹಿಂದಿನ ಕತೆ ಯೋಚಿಸ್ತಾ ಇರ್ತಾರೆ. 3 ಆಸ್ಪತ್ರೆಗೆ ಒಬ್ರು ವೈದ್ಯರು ಇದ್ದ ಸಮಯವನ್ನು ಇವತ್ತು ಪ್ರತಿ ಆಸ್ಪತ್ರೆಗೆ ಒಬ್ರು ವೈದ್ಯರನ್ನು ನೇಮಿಸಿದ್ದಾರೆ ಸರ್ಕಾರ. ಅದರಲ್ಲಿ ನುರಿತ ದಾದಿಯರು ಇರ್ತಾರೆ, ನುರಿತ ತಂತ್ರಜ್ಞರು ಇರ್ತಾರೆ, ಲ್ಯಾಬ್ ಟೆಕ್ನಿಷಿಯನ್ಸ್ ಇದ್ದಾರೆ. ನಮ್ಮಲ್ಲಿ ನೀವು ನನಗೆ ಗೊತ್ತಿಲ್ಲ ಎಷ್ಟು ಜನ ತಾವುಗಳು ಈಗಿನ ಹೊಸ ಮಾದರಿ ಆಸ್ಪತ್ರೆಗೆ ಹೋಗಿದ್ದೀರಿ ಅಂತ. ನಿಮ್ಮ ಹಳ್ಳಿಯಲ್ಲಿರುವ ಪ್ರತಿ 30,000-40 ಸಾವಿರ ಜನರಿಗೆ ಒಂದು ಆಸ್ಪತ್ರೆ ಇರ್ತದೆ. ಹಳ್ಳಿಯಲ್ಲೂ ಇದೆ. ಸೊ ಅಂತ ಆಸ್ಪತ್ರೆ ಈಗ ಹೊಸ ರೀತಿಯ ಆಸ್ಪತ್ರೆ ಎಲ್ಲ ಕಡೆ ಆಗ್ತಾ ಇದೆ. ಸೊ ಈ ಆಸ್ಪತ್ರೆ ತಾವು ಒಂದ್ಸಲ ಹೋಗಿ ಬರಬೇಕು. ಆಮೇಲೆ ಈ ಪ್ರಶ್ನೆಯನ್ನು ಕೇಳಿದ್ರೆ ಹೆಚ್ಚಿನ ಅಂಶ ನಾನು ಇದಕ್ಕೆ ಉತ್ತರಿಸ್ಬೋದು. ಅಂದ್ರೆ ಈಗ ಅಷ್ಟೊಂದು ಚೆನ್ನಾಗಿ ಮಾಡಿದ್ದಾರೆ. ತುಂಬ ಗ್ರಾನೈಟ್ ಹಾಕಿದ ನೆಲಗಳು, ತುಂಬ ನೀಟಾದ ಅಚ್ಚುಕಟ್ಟಾದ ಶೌಚಾಲಯಗಳು,
ಉತ್ತಮ ಗುಣಮಟ್ಟದ ಲ್ಯಾಬೊರೇಟರಿಗಳು, ಅದರಲ್ಲಿರುವ ಲ್ಯಾಬ್ ಟೆಕ್ನಿಷಿಯನ್, ಹಾಗೆ ನಮ್ಮಲ್ಲಿರುವ ಲ್ಯಾಬ್ ಟೆಕ್ನಿಷಿಯನ್, ಒಬ್ಬನ ಲ್ಯಾಬ್ ಟೆಕ್ನಿಷಿಯನ್ ಅಂತಾಗಿ ಅವನು ಹುದ್ದೆಗೆ ಬರಬೇಕಾದ್ರೆ ಅವನು ಸರಿಯಾದ ಡಿಗ್ರಿ ಪಡೆದಿರಬೇಕು, ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಬಂದಿರಬೇಕು. ಅವನಿಗೆ ಉದ್ಯೋಗ ದೊರಕಬೇಕಾದ್ರೆ ಅದರದ್ದೇ ಆದ ಕೆಲವೊಂದು ರೂಪು ನಿಯಮಗಳಿರ್ತವೆ. ಅದರ ಅರ್ಥ ಪ್ರೈವೇಟಲ್ಲಿರುವವರೆಲ್ಲ ಓದಲಿಲ್ಲ ಅಂತ ಹೇಳ್ತಾ ಇಲ್ಲ, ಅಥವಾ ಆ ರೀತಿ ಅಂತ ನಾನು ಭಾವನೆ ಹೇಳಿದ್ದಾರೆ. ಇಲ್ಲಿ ಒಂದು ಸಿಸ್ಟಮ್ ಇದೆ, ಆ ಸಿಸ್ಟಮ್ ಅನ್ನು ತಾವು ಪಾಸ್ ಆದರೆ ಮಾತ್ರ ಅಲ್ಲಿ ಹೋಗ್ಬೋದು. ಸೊ ನಮ್ಮಲ್ಲಿ ಇರುವವರು ಖಂಡಿತವಾಗಿಯೂ ಸರಿಯಾದ ವಿದ್ಯೆ ಕಲಿತು ಆ ಅರ್ಹತೆ ಪಡೆದೇ ಆ ಹುದ್ದೆಗೆ ಬಂದಿರ್ತಾರೆ. ಸೊ ಇದು ಒಂದನೇ ವಿಷಯ ಅಂತ ಆದ್ರೆ, ಎರಡನೇ ವಿಷಯ, ಈಗ ಇನ್ಫ್ರಾಸ್ಟ್ರಕ್ಚರ್, ಮೊದಲು ಇರುವ ಇನ್ಫ್ರಾಸ್ಟ್ರಕ್ಚರಿಗೂ ಈಗ ಇರುವ ವ್ಯವಸ್ಥೆಗೂ ತುಂಬಾನೇ ಮೊದಲು ಹಂಚಿನ ಮಾಡಿತ್ತು. ಒಂದಷ್ಟು ಹಳತ್ತು ಶೌಚಾಲಯಗಳಿದ್ದವು, ತುಂಬಾ ತುಕ್ಕು ಹಿಡಿದಂತ ಒಂದು ಉಪಕರಣಗಳು ತಾವು ನೋಡಿರ್ಲೂಬಹುದು. ಬಟ್ ಈಗ ಹೋಗಿ ನೋಡಿ, ಈಗ ತುಂಬಾ ಚೆನ್ನಾಗಿರುವಂತ ಉಪಕರಣಗಳಿವೆ, ಅತ್ಯಾಧುನಿಕ ಯಂತ್ರೋಪಕರಣಗಳಿವೆ. ಆದ ಕಾರಣ ಜನ ಬಂದ್ರೆ ಮಾತ್ರ ಇವುಗಳು ಮತ್ತೆ ಮತ್ತೆ ಉನ್ನತ ಮಟ್ಟಿಗೆ ಹೋಗ್ತದೆ. ನೋಡಿ, ಒಂದು ವ್ಯವಸ್ಥೆಯನ್ನು ನೀವು ಯೂಸ್ ಮಾಡಿದ್ರೆ ಮಾತ್ರ ಸರ್ಕಾರ ಅದರ ಮೇಲೆ ಮತ್ತೆ ಹಣ ವ್ಯವಹಾರ ಮಾಡ್ತದೆ. ನಿಮ್ಮಲ್ಲಿ ಒಂದು ದೊಡ್ಡ ಆಸ್ಪತ್ರೆ ಇದೆ, ಯಾರು ಹೋಗ್ತಾನೆ ಇಲ್ಲ, ಎಲ್ಲರೂ ಪ್ರೈವೇಟಿಗೆ ಹೋದ್ರೆ ಆಗ ಆಸ್ಪತ್ರೆ ಮೇಲೆ ಸರ್ಕಾರ ಖರ್ಚೇ ಮಾಡಲ್ಲ. ಸೊ ವೈದ್ಯರು ಅಲ್ಲಿ ನಿಲ್ಬೇಕು ಅಂತ ಹೇಳಿದ್ರೆ ಅವ್ರಿಗೂ ಅಷ್ಟೇ, ರೋಗಿಗಳು ಬರಬೇಕು, ನೋಡಬೇಕು, ಆಗ ಮಾತ್ರ ಆ ವೈದ್ಯರಾಗ್ಲಿ ಅಲ್ಲಿರುವ ದಾದಿಯರಾಗ್ಲಿ ಉಳಿತಾರೆ. ಸೊ ಸರ್ಕಾರ ಅದನ್ನು ಉಳಿಸ್ಬೇಕಾದ್ರೆ ಮೊದಲು ಆಯುಷ್ಮಾನ್ ಭಾರತ್ ಕರ್ನಾಟಕದ ಸೇವೆಯನ್ನು ಅವರು ಕೊಡಬೇಕು. ಈಗ ಈವನ್ ವೆನ್ಲಾಕಲ್ಲೂ ಕೂಡ ಒಂದಷ್ಟು ಚಿಕಿತ್ಸೆಗಳಿಗೆ ನೀವು ದುಡ್ಡು ಕೊಡಬೇಕಾಗ್ತದೆ. ಫಾರ್ ಎಕ್ಸಾಂಪಲ್, ಒಂದು ಎಕ್ಸ್ರೇಗೆ, ಒಂದು CT ಸ್ಕ್ಯಾನ್ ಇರಬೇಕಾದ್ರೆ ಅದಕ್ಕೆ ಹಣ ಕೊಡಬೇಕಾಗತ್ತೆ. ಸರ್ಕಾರಿ ಆಸ್ಪತ್ರೆ ಆದ್ರೂ ಹಣದ ಶುಲ್ಕ ಇರ್ತದೆ, ತುಂಬಾ ಕಮ್ಮಿ ಇರ್ತದೆ. ನಿಮ್ಮಲ್ಲಿ ABRK ಕಾರ್ಡ್ ಇದ್ರೆ ಆಗ ಈ ಹಣದ ಶುಲ್ಕ ಕೊಡ್ಲಿಕ್ಕೆ ಇರುವುದಿಲ್ಲ. ಸೊ ಅದು ಪೂರ್ತಿಯಾಗಿ ಉಚಿತ ಆಗ್ತದೆ. ಈಗ ABRK ಕಾರ್ಡ್ ಯಾರು ಪಡಿಬಹುದು, ಹೇಗೆ ಪಡಿಬಹುದು ಅಂತ ಹೇಳೋದು ಒಂದು ನಿಮ್ಮ ಮುಂದಿನ ಪ್ರಶ್ನೆ. ಅದು ನನಗೆ ಗೊತ್ತು, ಖಂಡಿತ ಅದೇ ಹೇಳ್ತೀನಿ ನೀವು. ಸೊ ABRK ಕಾರ್ಡ್ ಪ್ರತಿಯೊಬ್ಬ ವ್ಯಕ್ತಿ ಕರ್ನಾಟಕದ ಪ್ರಜೆ ಆಗಿರ್ಬೇಕು, ಅವನಲ್ಲಿ ಆಧಾರ್ ಕಾರ್ಡ್ ಇರಬೇಕು, ಅವನಲ್ಲಿ ರೇಷನ್ ಕಾರ್ಡ್ ಇರಬೇಕು. ಈ ಎರಡನ್ನು ಹೊಂದ್ರೆ ಅವನು ಈ ಆಯುಷ್ಮಾನ್ ಭಾರತ್ ಕರ್ನಾಟಕ ಕಾರ್ಡ್ ಪಡೆಯಲಿ ಅರ್ಹರು. ರೇಷನ್ ಕಾರ್ಡ್ APL ಅಥವಾ BPL ಅನ್ನುವಂತ ಎರಡಕ್ಕೂ ಸಿಗ್ತದೆ, ಆದ್ರೆ ಅಲ್ಲಿ ಒಂದು ಚಿಕ್ಕ ಮಟ್ಟದ ಆಚೀಚೆ ಇರ್ತದೆ. BPL ಕಾರ್ಡ್ ಅಲ್ಲಿ ಇರುವವರಿಗೆ 100ಕ್ಕೆ 100 ಉಚಿತ ಆದ್ರೆ APL ಇರುವವರಿಗೆ 70% ನೀವು ಕಟ್ಟಬೇಕು, 30% ಸರ್ಕಾರ ಕೊಡ್ತದೆ. ಆದ್ರೆ ನೋಡಿ, ಇವತ್ತು ಸಾಕಷ್ಟು ಜನ ಜಸ್ಟ್ BPL ಇಂದ ಮಿಸ್ ಆದವರು ಇರ್ತಾರೆ. ಜಸ್ಟ್ BPL ಇಂದ ಮಿಸ್ ಆಗಿದ್ದಾರೆ. ಅವರು APL ಅಂತ ಹೇಳಿ ದೊಡ್ಡ ಸ್ಪೆಕ್ಟ್ರಮ್, ತಿಂಗಳಿಗೆ 10 ಲಕ್ಷ ಇನ್ಕಮ್ ಇರುವವನು APL ಇದ್ದಾನೆ. ಒಂದು BPL ಪಟ್ಟಿಗಿಂತ ಜಸ್ಟ್ ಆಚೆ ಬಿದ್ದವನು ಕೂಡ ಇದ್ದಾನೆ. ಸೊ ಜಸ್ಟ್ ಆಚೆ ಬಿದ್ದವನಿಗೆ ಖಂಡಿತ ಇದು ಉಪಯೋಗ. 30% ಆದ್ರೂ ಅದು ದೊಡ್ಡ ಹಣ, ಇವತ್ತು ದೊಡ್ಡ ಹಣ ಅದು. ನಿಮ್ಗೆ 1 ಲಕ್ಷದ ಬಿಲ್ ಒಂದು ಪ್ರೈವೇಟ್ ಆಸ್ಪತ್ರೆಯಲ್ಲಿ ಆಗುವಾಗ ಅದರ 30,000ವನ್ನು ಸರ್ಕಾರ ನೀಡಿದಲ್ಲಿ ಖಂಡಿತ ಅದು ದೊಡ್ಡ ಮಟ್ಟಿನ ಹಣ. ಆದ ಕಾರಣ ಖಂಡಿತ APL ಆಗಲಿ BPL ಆಗಲಿ ಕಾರ್ಡ್ ಇದ್ರೆ, ಆಧಾರ್ ಕಾರ್ಡ್ ಇದ್ರೆ ನೀವು ಈ ABRK ಕಾರ್ಡ್ ಅನ್ನು ಮಾಡಬಹುದು. ಹಾಗಾದ್ರೆ ಎರಡನೇ ಕ್ವಶನ್, ಎಲ್ಲಿ ಮಾಡಬಹುದು? ಎಲ್ಲಿ ಮಾಡ್ಬೋದು ಅಂತ ಹೇಳಿ, ನಿಮ್ಮ ಯಾವುದೇ ಗ್ರಾಮ ಪಂಚಾಯತ್, ಬಾಪೂಜಿ ಸೇವಾ ಕೇಂದ್ರ ಅಂತ ಈ ಗ್ರಾಮ ಪಂಚಾಯತ್ ಅಲ್ಲಿ ಇರುತ್ತೆ. ಸೊ ಯಾವುದೇ ಗ್ರಾಮ ಪಂಚಾಯತ್ ಅಲ್ಲಿ ಈ ABRK ಕಾರ್ಡ್ ಮಾಡಿ ಕೊಡ್ತಾರೆ. 10 ರೂಪಾಯಿ ಶುಲ್ಕ ಕೊಡ್ಬೇಕು, 10 ರೂಪಾಯಿ ಒಂದು ಸಲಕ್ಕೆ. ಅಥವಾ ಈ ಕಾಮನ್ ಸರ್ವಿಸ್ ಸೆಂಟರ್ ಅಂತ ಹೇಳ್ತಾರೆ, ಅಥವಾ ಮ್ಯಾಂಗ್ಳೂರ್ 1, ಕರ್ನಾಟಕ 1 ಅಂತ ಒಂದು ಸೇವಾ ಕೇಂದ್ರ ಇರ್ತದೆ, ತಮ್ಗೆ ಗೊತ್ತಿರ್ಲೂಬಹುದು. ಇಂಥ ಸೇವಾ ಕೇಂದ್ರಕ್ಕೆ ಹೋದ್ರೆ ಅವ್ರು 35 ರೂಪಾಯಿ ಚಾರ್ಜ್ ಮಾಡ್ತಾರೆ. ಮಾತ್ರ ನಮ್ಮ ATM ಕಾರ್ಡ್ ರೀತಿದ್ದು ಕೊಡ್ತಾರೆ, ಒಂದು ಸ್ವಲ್ಪ ನೋಡ್ಲಿಕ್ಕೆ ಚೆನ್ನಾಗಿರ್ತದೆ. ಅದು 10 ರೂಪಾಯಿ ಕಾರ್ಡಲ್ಲೂ ನಿಮ್ಗೆ ಅದೇ ಫೆಸಿಲಿಟಿ ಸಿಗ್ತದೆ, 35 ರೂಪಾಯಿ ಕಾರ್ಡಲ್ಲೂ ಅದೇ ಫೆಸಿಲಿಟಿ ಸಿಗೋದು. ಆದ್ರೆ ಕಿಸೆಯಲ್ಲಿ ಇಟ್ಕೊಳ್ಲಿಕ್ಕೆ, ತಗೊಂಡು ಹೋಗ್ಲಿಕ್ಕೆ ಅದು ಸುಲಭ ಆಗ್ತದೆ. ಆ ನಿಟ್ಟಿನಲ್ಲಿ ನೀವು ಅದನ್ನು ಪಡಿಬಹುದು. ಡಾಕ್ಟರ್, ಇದ್ರ ಬಗ್ಗೆ ಮಾತಾಡೋಣ. ಒಂದು ಕರೆ ಸಿದ್ಧವಾಗಿದೆ. ಹೆಲೋ ಹಲೋ ಹಲೋ, ನಮಸ್ತೆ. ನಮಸ್ತೆ, ಯಾರಿದು? ಸತೀಶ್ ಅಂತ ಹೇಳಿ. ಹಾ ಸರ್, ಹೇಳಿ. ನಿಮ್ಮ ಯಾವುದೇ ಪ್ರಶ್ನೆ ಇದ್ರು ಡಾಕ್ಟರ್ ಹತ್ರ ಕೇಳಬಹುದು. ಏನಂತ ಹೇಳಿದ್ರೆ, ಈಗ ಅವ್ರು ಹೇಳಿದಾಗೆ ಸರ್ಕಾರಿ ಆಸ್ಪತ್ರೆ ಬರ್ಬೇಕು, ಸರ್ಕಾರ ಒಳ್ಳೆ ಸವಲತ್ತು ಕೊಡ್ಬೇಕನ್ನ ಉಪಯೋಗ ಮಾಡ್ಬೇಕು, ನಿಜ. ಆದ್ರೆ ಪರ್ಟಿಕ್ಯುಲರ್ ಈಗ ಒಂದು ಕೆಲವೊಂದು ಆಸ್ಪತ್ರೆಗಳಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ,
ಅದನ್ನು ಈಗ ನಿರ್ಲಕ್ಷ್ಯ ಮಾಡ್ತಾರೆ. ಈಗ ಸ್ವಚ್ಛತೆ ಆಗಿರ್ಬೋದು ಮತ್ತೆ ಇದಾಗಿರ್ಬೋದು, ಏನ್ ಮಾಡ್ತಾರೆ ಈಗ ಅರ್ಜೆಂಟ್ ಇರುತ್ತೆ ಒಂದು, ಈಗ ಅದ್ರಲ್ಲಿ ಆಸ್ಪತ್ರೆಯಲ್ಲಿ ಆಗುವಂತ ಕಾಯಿಲೆಗಳಿಗೂ ಈಗ ಏನ್ ಮಾಡ್ತಾರೆ, ಪುನಃ ಪ್ರೈವೇಟ್ಗೆ ಬರೆದು ಕೊಡ್ತಾರೆ. ಕೆಲವೊಮ್ಮೆ ಆಗುದನ್ನ ಮಾಡ್ತಾರೆ, ಇಲ್ಲ ಅಂತ ಹೇಳುದಿಲ್ಲ. ಇವಾಗ ಸರ್ಕಾರಿ ಆಸ್ಪತ್ರೆಯಲ್ಲಿ ಆಗುವಂತ ಅನಾನುಕೂಲಗಳಿಗೆ ಈಗ ಅಲ್ಲಿ ಸರ್ವಿಸ್ ಎಲ್ಲ ಇದ್ದು ಅನಾನುಕೂಲಗಳಿಗೆ ನಾವು ಯಾರನ್ನು ಸಂಪರ್ಕ ಮಾಡ್ಬೇಕು? ಈಗ ನೀವೀಗ ಒಳ್ಳೆ ರೀತಿಯ ಸೇವೆ ಕೊಡ್ತಾ ಇದ್ದೀರಿ, ನೀವು ಮಾತಾಡುವುದನ್ನು ನೋಡಿದಾಗ ನನ್ಗೆ ಸರ್ಕಾರಿ ಆಸ್ಪತ್ರೆಗೆ ಹೋಗ್ಬೇಕು ಅನಿಸ್ತಾ ಇದೆ. ನಾನು ಈಗ ಒಂದೊಬ್ಬ ಮಧ್ಯಮ ವರ್ಗದವನು, ನಮ್ಗೂ ಸಹ ಅನೇಕ ಸಂಸ್ಥೆಗ ಇದಿರುತ್ತೆ. ಕೆಲವು ಸಲ ಬಹಳ ಎಮರ್ಜೆನ್ಸಿ ಇರುತ್ತೆ. ಈಗ ಆಯುಷ್ಮಾನ್ ಅಂತ ಹೇಳಿದ್ರೆ ಮೊದಲು ಸರ್ಕಾರಿ ಆಸ್ಪತ್ರೆಗೆ ಅಡ್ಮಿಷನ್ ಆಗಿ ಅಲ್ಲಿಂದ ರಿಫರೆನ್ಸ್ ಲೆಟರ್ ಪಡೆದುಕೊಂಡು ಇಲ್ಲಿಗೆ ಹೋಗ್ಬೇಕು, ಯಾವ್ದು ನಮ್ಗೆ ಬೇಕಾಗುವ ಪ್ರೈವೇಟ್ ಆಸ್ಪತ್ರೆಗೆ ಹೋಗ್ಬೇಕು. ಇಂಥ ಸಮಯದಲ್ಲಿ ರೋಗಿಗಳು ಏನ್ ಮಾಡ್ಬೇಕು? ಅವರಿಗೆ ಬೇರೆ ಇದಿರುವುದಿಲ್ಲ, ಹಣದ ಆಪ್ಷನ್ ಇರುವುದಿಲ್ಲ. ಇಂತಹ ದೂರುಗಳನ್ನೆಲ್ಲ ವೈದ್ಯರು ತುಂಬಾ ನೋಡಿರ್ಬೋದು. ಅಂತ ಸಮಯದಲ್ಲಿ ನಾವು ರೋಗಿಗಳು ಅಥವಾ ರೋಗಿಗಳಿಗೆ ಸಂಬಂಧಪಟ್ಟವರು ಏನ್ ಮಾಡ್ಬೇಕು ಅನ್ನೋದು ವೈದ್ಯರ ಹತ್ರ ಪ್ರಶ್ನೆ ನನಗೆ. ಸರಿ, ತುಂಬಾ ಒಳ್ಳೆಯ ಪ್ರಶ್ನೆ ಕೇಳಿದ್ದೀರಿ. ಈಗ ಮೊದಲನೇದಾಗಿ ಅವರು ಹೇಳಿದ್ದು ತುಂಬಾ ಸಿಂಪಲ್ ತೊಂದರೆ. ಅವ್ರು ಹೇಳಿದ್ದು ಸತ್ಯ. ಈಗ ಒಬ್ಬನಿಗೆ ಬಿದ್ದಿದ್ದಾನೆ, ತಲೆಗೆ ಏಟಾಗಿದೆ, ಮಾತಾಡ್ತಾ ಇಲ್ಲ. ಸೊ ನಾನು ಅಂಥವ್ರನ್ನು ಕಳ್ಕೊಂಡು ವೆನ್ಲಾಕಿಗೆ ಹೋಗಿ, ವೆನ್ಲಾಕಿನ ವೈದ್ಯರದು ಅಲ್ಲಿ ಅಡ್ಮಿಷನ್ ಆಗುವ ಅಗತ್ಯ ಇಲ್ಲ. ಅಲ್ಲಿ ಅವ್ರು ಅಡ್ಮಿಷನ್ ಅಂತ ಹೇಳಿದ್ರು, ಅಡ್ಮಿಷನ್ ಆಗ್ಲಿಕ್ಕಿಲ್ಲ. ಕರ್ಕೊಂಡು ಹೋದ್ರೆ ಆಯ್ತು, ಅಲ್ಲಿ ಕ್ಯಾಶುಯಾಲಿಟಿಯಲ್ಲೇ ನೋಡ್ತಾರೆ. ಅಂದ್ರೆ ಆಸ್ಪತ್ರೆಯ ಒಳಗೆ ಹೋಗುವಲ್ಲಿ ಒಂದು ಕ್ಯಾಶುಯಾಲಿಟಿ ಅಂತ ಇರ್ತದೆ. ಅಲ್ಲಿಂದಲೇ ಆ ವ್ಯಕ್ತಿಯ ಚಿಕಿತ್ಸೆ ಅಲ್ಲಿ ಲಭ್ಯ ಇಲ್ಲದಿದ್ರೆ ಅಲ್ಲಿಂದಲೇ ತಮಗೆ ಚೀಟಿ ಕೊಡ್ತಾರೆ. ಅದು ಮೊದಲನೇ ಕ್ಲಾರಿಫಿಕೇಶನ್. ಅಡ್ಮಿಷನ್ ಆಗುವ ಅಗತ್ಯ ಇಲ್ಲ. ಎರಡನೇದು ಅಂತ ಹೇಳಿದ್ರೆ, ಅಷ್ಟೊಂದು ತುಂಬಾ ಸೀರಿಯಸ್ ಇದೆ ಅಂತ ಆದ್ರೆ, ಅಷ್ಟೊಂದು ನಿಜವಾದ ಸೀರಿಯಸ್ ಆದ್ರೆ ಖಂಡಿತವಾಗಿಯೂ ಡೈರೆಕ್ಟ್ ಆಗಿ ಹೋದ್ರೂ ಕಾರ್ಡ್ ಇದ್ರೆ ಚಿಕಿತ್ಸೆ MOE ಇರುವ ಆಸ್ಪತ್ರೆಯಲ್ಲಿ ಲಭ್ಯ ಇರ್ತದೆ. ಅಂದ್ರೆ ಒಂದು ವೇಳೆ ಈಗ ಬ್ರೈನ್ ಒಳಗೆ ಏನೋ ದೊಡ್ಡ ಟ್ಯೂಮರ್ ಆಗಿದೆ ಅಥವಾ ಬ್ರೈನ್ ಅಲ್ಲಿ ರಕ್ತ ಹೆಪ್ಪುಗಟ್ಟಿದೆ, ಅದನಿಗೆ ಸ್ಮೃತಿಯೇ ಇಲ್ಲ. ಸ್ಮೃತಿ ಇಲ್ಲದ ವ್ಯಕ್ತಿಯನ್ನು ನಾನು ವೆನ್ಲಾಕಿ ಕರ್ಕೊಂಡೋಗಿ ಅಲ್ಲಿ ಮತ್ತೆ ಚಿಕಿತ್ಸೆ ತಕೊಂಡು ಅಲ್ಲಿಂದ ಲೆಟರ್, ಅವ್ರು ಹೇಳಿ ಕರೆಕ್ಟ್, ಅಲ್ಲಿಂದ ಲೆಟರ್ ಇಟ್ಕೊಂಡು ಮತ್ತೊಂದು ಕಡೆ ಹೋಗ್ಬೇಕಾ? ಇಲ್ಲ, ನೀವು ಡೈರೆಕ್ಟ್ ಆಗಿ MOE ಇರುವ ಆಸ್ಪತ್ರೆಗೆ ಹೋಗ್ಬೋದು. ನಿಮಗೆ ಏನೋ ಒಂಚೂರು ಹೊಟ್ಟೆ ಉರಿದಾಗ ಆಗ್ತಾ ಉಂಟು, ಏನೋ ಒಂಚೂರು ಜ್ವರ ಬಂದಾಗ ಆಗ್ತಾ ಉಂಟು, ಇದಕ್ಕೆ ನೀವು ಡೈರೆಕ್ಟ್ ಆಗಿ ಹೋದ್ರೆ ಅದು ತಪ್ಪು. ಆಗ ನೀವು ಸರ್ಕಾರಿ ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆ ಇಟ್ಕೊಂಡು ಹೋಗ್ಬೇಕು. ಇಲ್ಲ, ಯಾವನೋ ಒಬ್ಬ ವ್ಯಕ್ತಿ ಇವತ್ತು ಏನೋ ಅವನ ಕಷ್ಟ ಕಾಲಕ್ಕೆ ಅವನಿಗೆ ಏನೋ ತೊಂದರೆ ಆಗಿ ವಿಷ ಕುಡಿದಿದ್ದಾನೆ ಅಂತ ಇಟ್ಕೊಳ್ಳಿ, ಕುಡಿದು ಬೇಡ ಯಾರು ಕೂಡ, ಅಥವಾ ಏನೋ ಅಟೆಂಪ್ಟ್ ಮಾಡ್ದ ಅವನು, ವಿಷ ಕುಡ್ದ. ಈಗ ಆ ವಿಷ ಕುಡ್ದ ವ್ಯಕ್ತಿಯನ್ನು ಹಿಡ್ಕೊಂಡು ನಾನು ವೆನ್ಲಾಕಿಗೆ ಹೋಗಿ ವೆನ್ಲಾಕಿಂದ ಚೀಟಿ ಹಿಡ್ಕೊಂಡು ಪ್ರೈವೇಟಿಗೆ ಹೋಗ್ಬೇಕಾ ಕೇಳಿದ್ರೆ ಇಲ್ಲ, ಅಗತ್ಯ ಇಲ್ಲ. ನೀವು ನೇರವಾಗಿ ಹೋಗ್ಬೋದು. ಯಾರೋ ಮೇಲಿನ ಮರದಿಂದ ಕೆಳಗೆ ಬಿದ್ದಿದ್ದಾನೆ, ಬಲ ಇಲ್ಲ ಕೈಕಾಲಲ್ಲಿ ಎರಡಲ್ಲೂ, ಅವನನ್ನು ಹಿಡ್ಕೊಂಡು ನಾನು ಮತ್ತೆ ವೆನ್ಲಾಕಿ ಹೋಗ್ಬೇಕಾ? ಖಂಡಿತ ಇಲ್ಲ, ನೀವು ಡೈರೆಕ್ಟ್ ಆಗಿ ಹೋಗ್ಬೋದು. ಯಾರಿಗೋ ಎಲೆಕ್ಟ್ರಿಕ್ ಶಾಕ್ ಹೊಡೆದಿದೆ, ಅವನಿಗೆ ಸ್ಮೃತಿಯೇ ಇಲ್ಲ, ಅವನನ್ನು ಮತ್ತೆ ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕಾ? ಅಗತ್ಯ ಇಲ್ಲ, ಡೈರೆಕ್ಟ್ ಆಗಿ ಹೋಗಿ. ಆದರೆ ನಿಮ್ಗೆ ಬೇಕಾಗಿರೋದು ಕಾರ್ಡ್. ನಿಮ್ಮಲ್ಲಿ ಕಾರ್ಡ್ ಮಾತ್ರ ನೀವು ಮಾಡಿಸಿರ್ಬೇಕು. ಈಗ ನೋಡಿ, ನಮ್ಮಲ್ಲಿ 22.5 ಲಕ್ಷ ಜನ ಇದ್ದಾರೆ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 22.5 ಲಕ್ಷಕ್ಕೂ ಮಿಕ್ಕಿದ ಜನ ಇದ್ದಾರೆ. ಇದು ನಮ್ಮ ಹಳೆಯ ಜನಗಣತಿದ್ದು ಆಧಾರದ ಮೇಲೆ ಹೇಳ್ತಾ ಇರೋದು. ಇಷ್ಟು ಜನರಲ್ಲಿ ಇವತ್ತು ಕಾರ್ಡ್ ಪಡ್ಕೊಂಡಿರುವುದು ಕೇವಲ 8 ಲಕ್ಷ ಜನ. ಉಳಿದವರಿಗೆ ಇವತ್ತು ಕಾರ್ಡ್ ಇಲ್ಲ. ನೋಡಿ, ನಾವು ಒಂದು ಈ ಇನ್ಶೂರೆನ್ಸ್ ಸ್ಕೀಮನ್ನು ತುಂಬ ಅರಿತುಕೊಳ್ಳದೆ ಮಾತಾಡಿದರೆ ಈ ರೀತಿ ಆಗತ್ತೆ. ಯಾಕಂತ ಹೇಳಿದರೆ, ನೀವು ಒಂದು ಇನ್ಶೂರೆನ್ಸ್ ಸ್ಕೀಮ್ ಪ್ರೈವೇಟಿಂದ ತಗೋಬೇಕಾದ್ರೆ ಆರೋಗ್ಯದ ಬಗ್ಗೆ 1 ಲಕ್ಷದ ಇನ್ಶೂರೆನ್ಸ್ ತಗೋಬೇಕಾದ್ರೆ ವರ್ಷಕ್ಕೆ 5,000 ರೂಪಾಯಿ ಕಟ್ಟಬೇಕು. ನೀವು 5 ಲಕ್ಷ ರೂಪಾಯಿಯನ್ನು ಈ ಆರೋಗ್ಯ ಕರ್ನಾಟಕ, ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕದಲ್ಲಿ 5 ಲಕ್ಷದ ಇನ್ಶೂರೆನ್ಸ್ ಅನ್ನು ಸರ್ಕಾರ ನೀಡ್ತದೆ ಒಂದು ಕುಟುಂಬಕ್ಕೆ. ನೋಡಿ, ಈಗ ನನ್ನ ತುಂಬ ಮಿತ್ರರು ಇದಕ್ಕೆ ಸ್ಕೀಮ್ ಬರೋದಕ್ಕೆ ಮೊದಲು ಮತ್ತು ಅವರು ಹಣಕಾಸಿನಲ್ಲಿ ತುಂಬ ಒಳ್ಳೆಯ ಸ್ಥಿತಿಯಲ್ಲಿರೋರು, ಅವರು ಪ್ರೈವೇಟಿಂದ ಪಡ್ಕೊಂಡಿದ್ದಾರೆ. ಬೇರೆ ಬೇರೆ ಪ್ರೈವೇಟ್ ಇರ್ತಾರೆ, ಸ್ಟಾರ್ ಹೆಲ್ತ್, ಯಾವುದ್ಯಾವುದು ಮ್ಯಾಕ್ಸ್ ಹೆಲ್ತ್, ಯಾವುದ್ಯಾವುದು ಇದೆ, HDFC. ಅವರೆಲ್ಲ ಈ 5 ಲಕ್ಷದ ಒಂದು ಕುಟುಂಬದ ಇನ್ಶೂರೆನ್ಸಿಗೆ ಏನಿಲ್ಲ ಅಂದರೂ 15,000 ರಿಂದ 20,000 ಚಾರ್ಜ್ ಮಾಡ್ತಾರೆ ವರ್ಷಕ್ಕೆ. ನೀವು ಇವತ್ತು 20,000 ಕೊಟ್ಟು 5 ಲಕ್ಷ ತಗೊಂಡ್ರೆ ಬರೋ ವರ್ಷ ಈ ಮಾರ್ಚ್ 3ರವರೆಗೆ ಮಾತ್ರ, ಅದು 2ರವರೆಗೆ ಮಾತ್ರ ವ್ಯಾಲಿಡ್.
ಮತ್ತೆ 2 ತಾರೀಕಿಗೆ ನೀವು 15,000 ಅಥವಾ 20,000 20,000 ಇರ್ತದೆ. ನಂಗೆ ಗೊತ್ತಿದ್ದಾಗ ಇನ್ನೂ ಜಾಸ್ತಿ ಆಗಿದೆ. ಈಗ ಕೋವಿಡ್ ಬಂದ ನಂತರ ಅವರೆಲ್ಲ 24-25,000 ಮಾಡಿದ್ದಾರೆ. 24,000 ಕಟ್ಟಿದ್ರೆ ಈ ತಿಂಗಳು ಮುಗಿದ ತಕ್ಷಣ, ಈ 3 ತಾರೀಕು ಮುಗಿದ ತಕ್ಷಣ, ಕಳೆದ ವರ್ಷ ಕಟ್ಟದ್ದು ಈ ವರ್ಷ ಮುಗೀತು. ನೆಕ್ಸ್ಟ್ ಇಯರ್ ಮತ್ತೆ ನೀವು 23,000 ಕಟ್ಟಬೇಕು. ಬರುವ 1 ವರ್ಷ ನಿಮಗೆ 5 ಲಕ್ಷದ ಕವರೇಜ್ ಸಿಗಬೇಕಾದ್ರೆ ಮತ್ತೆ 23,000 ಕಟ್ಟಬೇಕು. ಅದರ ಬರುವ ವರ್ಷ ಮತ್ತೆ 23,000 ಕಟ್ಟಬೇಕು. ಇಲ್ಲಿ 10 ರೂಪಾಯಿ, ಒಂದು ಸಲಕ್ಕೆ 10 ರೂಪಾಯಿ ಕೊಟ್ಟು ನೀವು ಕಾರ್ಡ್ ಮಾಡಿಸಿದ್ರೆ, ಅಥವಾ 35 ರೂಪಾಯಿ ಕೊಟ್ಟು ಪ್ರೈವೇಟಲ್ಲಿ ಕಾರ್ಡ್ಸ್, ಮ್ಯಾಂಗ್ಳೂರ್ 1ನಲ್ಲಿ ಕಾರ್ಡ್ ಮಾಡಿಸಿದ್ರೆ ಅದು ನಿಮಗೆ ಮತ್ತೆ ಯಾವತ್ತಿಗೂ ಅದೇ. ಮತ್ತೆ ಪ್ರತಿ ವರ್ಷ 35 ರೂಪಾಯಿ ಕೊಡಲಿಕ್ಕಿಲ್ಲ, ಯಾವುದೇ ಹಣಕಾಸು ಖರ್ಚು ಮಾಡಲಿಕ್ಕಿಲ್ಲ. ಸೊ ಇದನ್ನು ಜನ ಅರ್ಥಕೊಳ್ಬೇಕು. ಸರ್ಕಾರ ಅವರ ಪ್ರೀಮಿಯಮನ್ನು ಸರ್ಕಾರ ಭರಿಸ್ತಾ ಇದೆ. ಈ 20,000ದಷ್ಟು ಹಣವನ್ನು ಸರ್ಕಾರ ನೋಡ್ಕೊಳ್ಬೇಕಾಗತ್ತೆ. ಆ ಆಸ್ಪತ್ರೆಗಾಗಲಿ ಎಲ್ಲದಕ್ಕೂ ಹಣ ಸರ್ಕಾರ ಕೊಡ್ತದೆ. ಸೊ ತುಂಬ ಒಳ್ಳೆಯ ಸ್ಕೀಮ್ ಇದು. 5 ಲಕ್ಷದ ನಿಮ್ಮ ಕುಟುಂಬದ ಇನ್ಶೂರೆನ್ಸನ್ನು ಸರ್ಕಾರ ಕೊಡ್ತದೆ. ಅದೇ ರೀತಿ BPL ಅಲ್ಲಾದರೆ ಸುಮಾರು 1.5, APL ಅಲ್ಲಾದರೆ ಅಂದರೆ ಹಣವಂತರದಾದರೆ 1.5 ಲಕ್ಷದಷ್ಟು ಇನ್ಶೂರೆನ್ಸಿನ ಹಣವನ್ನು ಸರ್ಕಾರ ಕೊಡ್ತದೆ. ಉಳಿದ 3.5 ಲಕ್ಷ ನೀವು ಕೊಡಬೇಕು. ಅದೇ ಹೇಳಿದೆ 70-30. 5 ಲಕ್ಷದಲ್ಲಿ 10 ರೂಪಾಯಲ್ಲಿ ನಿಮ್ಮ 5 ಲಕ್ಷದ ಇನ್ಶೂರೆನ್ಸ್ ಇವತ್ತು ಸಿಗ್ತಾ ಉಂಟು. ಸೊ ಅದನ್ನು ಜನ ಯೋಚಿಸಬೇಕು. ಕಾರ್ಡ್ ಒಂದು ಮಾಡಿಸಿದ್ರೆ ಆಯಿತು. ಕಾರ್ಡ್ ಹಿಡ್ಕೊಂಡು ಯಾವುದೇ ಟರ್ಷರಿ ಕೇರಿ ಅಂತೇಳಿ ಶೀತ ಜ್ವರಕ್ಕೆ ನೀವು ಕಾರ್ಡ್ ಹಿಡ್ಕೊಂಡು ಹೋಗೋ ಅಗತ್ಯ ಇಲ್ಲ. ಶೀತ ಜ್ವರಕ್ಕೆ ನಿಮ್ಮ ಪಕ್ಕದ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇದೆ, ಅಲ್ಲಿ ಹೋಗಿ ಚಿಕಿತ್ಸೆ ಪಡ್ಕೊಳ್ಳಿ. ದೊಡ್ಡ ಮಟ್ಟದ ತೊಂದರೆ ಆದರೆ, ಯಾರೋ ಮರದಿಂದ ಬಿದ್ದರು, ಇದು ಬೇರೆ ಏನೋ ಆಯಿತು, ಬೇಡ, ನಾಳೆ ಏನಾದರೂ ಅವನಿಗೆ ಹಾರ್ಟ್ ಅಟ್ಯಾಕ್ ಆಯಿತು, ಆಗ ಖಂಡಿತವಾಗಿ ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರದ್ದು ಆಗೋದಿಲ್ಲ, ಹತ್ತಿರದ ಚಿಕ್ಕ ಪುಟ್ಟ ಪ್ರೈವೇಟಿನಲ್ಲೂ ಆಗೋದಿಲ್ಲ. ನೀವು ದೊಡ್ಡ ಆಸ್ಪತ್ರೆಗೆ ಬರಬೇಕು ಮಂಗಳೂರಲ್ಲಿ, ಸರಿ ತಾನೆ? ಆ ಚಿಕಿತ್ಸೆಯನ್ನು, ಅಥವಾ ಇವತ್ತು ಏನು ಆಂಜಿಯೋಪ್ಲಾಸ್ಟಿ ಅಥವಾ ಸ್ಟಂಟ್ ಪಾಡುನಿ ಅಂತ ಹೇಳ್ತಾರೆ ಅಲ್ವಾ, ಅವರ ಹೃದಯಕ್ಕೊಂದು ಸ್ಟಂಟ್ ಹಾಕಿದ್ದು. ಈ ಸ್ಟಂಟ್ ಹಾಕುವ ಚಿಕಿತ್ಸೆಯನ್ನು, ಅಥವಾ ಶಂಟ್, ಅದೊಂದು ಮೆಟಲ್ ಇದು ಕ್ಯಾಪ್ ಅಥವಾ ಬೇರೆ ಮೆಡಿಕೇಟೆಡ್ ಕ್ಯಾಪ್ ಬರ್ತದೆ. ಸಪುರಾದ ರಕ್ತನಾಳವನ್ನು ಅಗಲ ಮಾಡಿ ಅದರಲ್ಲಿ ರಕ್ತ ಸರಾಗವಾಗಿ ಹರಿದು ಹೋಗುವಂತೆ ಮಾಡುವ ಒಂದು ವ್ಯವಸ್ಥೆ. ಯಾಕೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಹೇಳಿದರೆ, ಅವನ ಹೃದಯಕ್ಕೆ ಆ ಭಾಗಕ್ಕೆ ರಕ್ತ ಸಂಚರಿಸುವಂತೆ ಮಾಡುವ ಏನು ಪೈಪ್ ಇದೆ, ಪೈಪ್ ಚಟ್ಟೆ ಆಗಿದೆ, ಅದು ಬ್ಲಾಕ್ ಆಗಿದೆ. ಬ್ಲಾಕ್ ಅದನ್ನು ಮತ್ತೆ ಸರಿಪಡಿಸುವ ವ್ಯವಸ್ಥೆ ಆಂಜಿಯೋಪ್ಲಾಸ್ಟಿ. ಈ ಆಂಜಿಯೋಪ್ಲಾಸ್ಟಿ ಮಾಡಬೇಕಾದ್ರೆ ಕಮ್ಮಿಯಿಂದ ಕಮ್ಮಿಗೆ ನಿಮಗೆ ಒಂದು ಆಂಜಿಯೋಪ್ಲಾಸ್ಟಿ 1 ಲಕ್ಷ ಚಿಲ್ಲರೆ ಬೀಳ್ತದೆ ಒಬ್ಬರಿಗೆ. 2 ಆಂಜಿಯೋಪ್ಲಾಸ್ಟಿ 2 ರಕ್ತನಾಳ ಸರಿಪಡಿಸ್ಲಿಕ್ಕಿದ್ರೆ 2 ಲಕ್ಷದಷ್ಟು ಆಗ್ಬೋದು. BPL ಅವನಿಗೆ ಒಂದು ವೇಳೆ ನೀವು ಆಗ ಫಸ್ಟ್ ಈ ಕಾರ್ಯಕ್ರಮದ ಶುರುವಿಗೆ ಹೇಳಿದ್ರಿ, ಪರಿಸ್ಥಿತಿ ಹೇಗೆ ಅಂತ ಹೇಳಿದರೆ, ನನಗೆ ಹುಷಾರಿಲ್ಲದಿದ್ದರೆ ಆಸ್ಪತ್ರೆಗೆ ಹೋಗಿ ನನ್ನ ಚಿಕಿತ್ಸೆ ಆಗುವ ಸಮಯದಲ್ಲಿ ನನ್ನ ಮಕ್ಕಳಿಗೆ ನಾಳೆ ಊಟ ಇಲ್ಲದ ಹಾಗೆ ಆಗುವ ಪರಿಸ್ಥಿತಿ ಬರ್ತದೆ ಅಂತ ಹೇಳಿದ್ರಿ, ಸಾಕಷ್ಟು ಜನ ಹೋಗೋದಿಲ್ಲ. ನೀವು 10 ರೂಪಾಯಿ ಕೊಟ್ಟು ಒಂದು ಕಾರ್ಡ್ ಮಾಡಿಸಿದ್ರೆ ನೀವು ಯಾವುದೇ ಹೆದರಿಕೆ ಇಲ್ಲದೆ ದೊಡ್ಡ ಆಸ್ಪತ್ರೆಗೆ ಹೋಗಿ, ಅಥವಾ ಯಾವುದೇ ದೊಡ್ಡ ಆಸ್ಪತ್ರೆ, ಯಾಕಂತೇಳಿ ಈ ಚಿಕಿತ್ಸೆ ಅವರಾಗೆ ಹೇಳಿದಾಗೆ ನಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲಿ ಲಭ್ಯ ಇಲ್ಲ, ಆಂಜಿಯೋಪ್ಲಾಸ್ಟಿ ಈಗ ಲಭ್ಯ ಇಲ್ಲ. ಸೊ ಖಂಡಿತವಾಗಿ ನಾವು ಬೇರೆ ಆಸ್ಪತ್ರೆ ಬರ್ಕೊಡ್ತೇವೆ. ಅದೇ ಯಾವುದೇ ಇರ್ಬೋದು, ಯಾವುದೇ ದೊಡ್ಡ ಮಟ್ಟದ ಆಸ್ಪತ್ರೆಗಳು, ಅಂದರೆ ಮೆಡಿಕಲ್ ಕಾಲೇಜ್ ಆಸ್ಪತ್ರೆ, ಅಲ್ಲಿ ಶಂಟ್ ಹಾಕಿದ ದುಡ್ಡು ಪೂರ್ತಿ ಉಚಿತ. ಸ್ಟಂಟ್, ನೀವು ನಿಂತ ರೂಮ್ ಕೂಡ ನಿಮಗೆ ಉಚಿತ. ಆದರೆ ನೀವು ದೊಡ್ಡ ಮಟ್ಟದ ರೂಮ್ ಸೂಟ್ ಬೇಕು ಅಂತ ಹೇಳಲಿಕ್ಕೆ ಆಗಲ್ಲ. ಆಯಾಯ ಸಾಧಾರಣ ಸಾಮಾನ್ಯ ಹಾಸಿಗೆಯಲ್ಲಿ ಇರಬೇಕಾಗತ್ತೆ. ನಿಮ್ಮ ಚಿಕಿತ್ಸೆ ಉಚಿತ ಇರ್ತದೆ, ಅದಕ್ಕೆ ಹಾಕುವ ಮೆಡಿಸಿನ್ ಉಚಿತ ಇರ್ತದೆ, ಹಾಕಿದಂಥ ಸ್ಟಂಟ್ ಉಚಿತ ಇರ್ತದೆ. ಇದಕ್ಕಿಂತ ದೊಡ್ಡದು ಏನಾದರೂ ಬೇಕಾ? ಒಬ್ಬ ವ್ಯಕ್ತಿಗೆ ಹಾರ್ಟ್ ಅಟ್ಯಾಕ್ ಆಗಿ ಅಲ್ಲಿ ಹೋಗಿ 2 ಲಕ್ಷ ಕೊಡೋದು ದೊಡ್ಡ ವಿಷಯವ, ದೊಡ್ಡ ಕಷ್ಟವ? ಅಥವಾ 10 ರೂಪಾಯಿ ಕೊಟ್ಟು ಒಂದು ಕಾರ್ಡ್ ತಗೊಂಡು ಸುಲಭದಲ್ಲಿ ಮನೆಗೆ ಹುಷಾರಾಗಿ ಬರೋದು ದೊಡ್ಡ ವಿಷಯವ? ಐ ಥಿಂಕ್ ದಿಸ್ ಇಸ್ ಅ ಬೆಟರ್ ಆಪ್ಷನ್. ಸೊ 10 ರೂಪಾಯಿ ಕೊಟ್ಟು ದಯವಿಟ್ಟು ಕಾರ್ಡ್ ಮಾಡಿಸಿ. ಸೊ ATM ಕಾರ್ಡ್ ನಮ್ಮ ಜೊತೆ ಇದ್ರೆ ನಮ್ಮ ಹಣ ಖರ್ಚಾಗ್ತದೆ, ಈ ಕಾರ್ಡ್ ನಮ್ಮ ಜೊತೆ ಇದ್ರೆ ಖರ್ಚಾಗುವ ಹಣ ಉಳ್ಕೊಳ್ತದೆ. ಎಸ್. ಸೊ ಇದ್ರ ಬಗ್ಗೆ ಮಾತಾಡೋಣ ಡಾಕ್ಟರ್, ಒಂದು ಪುಟ್ಟ ವಿರಾಮದ ನಂತರ. ನೋಡಿದ್ರಲ್ಲ ವೀಕ್ಷಕರೇ, ಸಣ್ಣ ಕಾರ್ಡಲ್ಲಿ ಇಷ್ಟೆಲ್ಲ ಮಹತ್ವ ಇದೆ ಅಂತ ನಮಗೆ ಬಹುಶಃ ಇಲ್ಲಿವರೆಗೆ ಇದು ಅರ್ಥ ಆಗಿರಲಿಲ್ಲ. ಬಹುಶಃ ಅರ್ಥ ಆಗಿರ್ತದೆ, ಇನ್ನಷ್ಟು ಅರ್ಥ ಮಾಡ್ಕೊಳ್ಳೋಣ ಒಂದು ಪುಟ್ಟ ವಿರಾಮದ ನಂತರ.
ವಿರಾಮದ ಬಳಿಕ ಮತ್ತೊಮ್ಮೆ ಆರೋಗ್ಯ ಸ್ಪಂದನ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಸಾಕಷ್ಟು ಮಾಹಿತಿ ಇನ್ನೂ ಕೇಳುವುದಿದೆ. ಯಾಕೆ ನಮ್ಮಲ್ಲಿ ಇಷ್ಟೊಂದು ಅಪನಂಬಿಕೆ ಅಥವಾ ಅಜ್ಞಾನ ತುಂಬಿಕೊಂಡಿದೆ ಅಂತ ಬಹುಶಃ ನನಗೂ ಗೊತ್ತಾಗ್ತಾ ಇಲ್ಲ. ಸೊ ಇದನ್ನು ಸರಿ ಮಾಡ್ಕೊಳ್ಳೋಣ. ಸೊ ಅದಕ್ಕಿಂತ ಮುಂಚೆ ಒಂದು ಕರೆ ಸಿದ್ಧವಾಗಿದೆ. ಡಾಕ್ಟರ್ ಮಾತಾಡುವಲ್ಲ? ಹಲೋ ಹಲೋ ಹಲೋ, ನಮಸ್ತೆ. ಹಲೋ ನಮಸ್ತೆ ಮೇಡಮ್. ಯಾರಿದು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಮೇಡಮ್ ಮಂಗಳೂರಿಂದ ರಮೇಶ್ ಅಂತ ಹೇಳಿ. ಓಕೆ, ಡಾಕ್ಟರ್ ಇದ್ದಾರೆ. ನಿಮ್ಮ ಯಾವುದೇ ಪ್ರಶ್ನೆ ಇದ್ರೂ ಕೇಳ್ಬೋದು ರಮೇಶ್ ಅವರಿಗೆ. ಸರ್ ನಮಸ್ತೆ ಸರ್. ನಮಸ್ತೆ, ಹೇಳಿ ರಮೇಶ್. ಸರ್ ಆಯುಷ್ಮಾನ್ ಭಾರತ್ ಬಗ್ಗೆ ಸಾರ್ವಜನಿಕರು ತುಂಬಾ ಗೊಂದಲ ಇದೆ ಸರ್. ಹೇಳಿ. ಈಗ ಖಾಸಗಿ ಆಸ್ಪತ್ರೆಗೆ ಹೋದ ತಕ್ಷಣ ನಮ್ಗೆ ಅದು ಅನ್ವಯಿಸ್ತದ ಅನ್ನುವಂತ ಒಂದು ಮಾತು ಕೇಳ್ತಾರೆ ಸರ್ ಸಾರ್ವಜನಿಕರು. ಇದ್ರ ಬಗ್ಗೆ ಖಾಸಗಿ ಆಸ್ಪತ್ರೆಗಳಿಗೆ ಹೋದ್ರೆ ಅಲ್ಲೋ ಇದೆಯಾ ಅನ್ನುವಂತ ಒಂದು ಇದೆ, ಖಂಡಿತ ಇದೆ. ನಾನು ಅದ್ರ ಬಗ್ಗೆ ಹೇಳ್ತೇನೆ. ಈಗ ನೋಡಿ, ಅವರು ಅದನ್ನೇ ಈಗ ಅದರಲ್ಲಿ 3 ಹಂತದ ಪ್ರೊಸೀಜರ್ಸ್ ಇರ್ತದೆ. ಯಾವುದೇ ಒಂದು ಚಿಕಿತ್ಸೆ ವಿಧಾನದಲ್ಲಿ ಚಿಕ್ಕ ಪುಟ್ಟ ಶೀತ ಜ್ವರ, ಒಂದ್ ಸ್ವಲ್ಪ ವಿಪರೀತವಾದ ಕೆಮ್ಮು ಕಫ ಇರುವಂತ ಜ್ವರ, ಇನ್ನೂ ಜಾಸ್ತಿಯಾಗಿ ನ್ಯೂಮೋನಿಯಾ ಆದಂಥದ್ದು, ಮತ್ತು ಜಾಸ್ತಿಯಾಗಿ ಪ್ರಜ್ಞೆ ಇಲ್ಲದೆ ICUಗೆ ಪರಿಸ್ಥಿತಿಗೆ ಹೋಗುವಂಥದ್ದು, ಇನ್ನು ಕೋಮಾಗೆ ಹೋಗಿರೋದು. ಇದಕ್ಕೆ ಒಂದು ಶೀತ ಜ್ವರದಿಂದ ಯಾವ ಮಟ್ಟಕ್ಕೆ ನಾವು ಬಂದೆವು ಅಂತ ಹೇಳ್ತಾ ಇರೋದು. ಸೊ ಶೀತ ಜ್ವರ ಅನ್ನೋದು ಸಾಮಾನ್ಯ ಒಂದು ವ್ಯವಸ್ಥೆ ಅಂತ ಆದರೆ ಯಾವುದೇ ಸರ್ಕಾರಿ ಆಸ್ಪತ್ರೆ ಅಥವಾ ಚಿಕ್ಕ ಪುಟ್ಟ ಆಸ್ಪತ್ರೆಗೆ ಹೋದರೆ ನಿಮಗೆ, ಅಥವಾ ಸಾಮಾನ್ಯ ಒಂದು ವೈದ್ಯ ಶಾಲೆಗೆ ಹೋದ್ರೆ ಅಥವಾ ವೈದ್ಯರ ಕ್ಲಿನಿಕ್ಗೆ ಹೋದ್ರೆ ಇದಕ್ಕೆ ಚಿಕಿತ್ಸೆ ಕೊಡ್ತಾರೆ. ಇದು ಸಾಮಾನ್ಯ ಚಿಕಿತ್ಸೆ, 2A ಅಂತ ಹೇಳ್ತೀವಿ ನಾವು, ಸಾಧಾರಣ ಚಿಕಿತ್ಸೆ. 2B ಅಂತ ಹೇಳಿದ್ರೆ ನಾನು ಆಗ ಹೇಳಿದೆ, ತುಂಬಾ ಕಫ ಆಗಿದೆ, ಕೆಮ್ಮು ತುಂಬಾ ಬರ್ತಾ ಇದೆ, ಒಂದು ರೀತಿ ನಿಲ್ತಾನೆ ಇಲ್ಲ, ಅದನ್ನು ತುಂಬಾ ಜಾಸ್ತಿ ಅದರ ಬಗ್ಗೆ ಚಿಕಿತ್ಸೆ ಬೇಕಾಗ್ತದೆ. ಸೊ ಇದು 2Bಗೆ ಬರ್ತದೆ, ಸ್ವಲ್ಪ ಕಾಂಪ್ಲೆಕ್ಸ್. ಅಂದ್ರೆ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲೂ ಚಿಕಿತ್ಸೆ ಸಿಗ್ಬಹುದು, ಅಥವಾ ಅದಕ್ಕಿಂತ ಸೆಕೆಂಡ್ ಗ್ರೇಡ್, ಈ ದ್ವಿತೀಯ ಹಂತದ ಚಿಕಿತ್ಸೆ ಅಂತ ಹೇಳ್ತೇವೆ. ಅಂದ್ರೆ ಈ ತಾಲೂಕು ಮಟ್ಟದ ಆಸ್ಪತ್ರೆಗೆ ಹೋಗ್ಬೇಕಾದ್ರೆ ಇನ್ನೂ ಜೋರಾಗಿದೆ, ನ್ಯೂಮೋನಿಯಾ ಆಗಿದೆ, 2 ಸೈಡಲ್ಲೂ ಎದೆಯಲ್ಲಿ ನೀರು ತುಂಬಿಕೊಂಡಿದೆ. ಸೊ ಈಗ ಖಂಡಿತವಾಗಿಯೂ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲೂ ಸಾಧ್ಯ ಇಲ್ಲ, ಅಥವಾ ಚಿಕ್ಕ ಕ್ಲಿನಿಕಲ್ಲೂ ಸಾಧ್ಯ ಇಲ್ಲ, ಸಾಧಾರಣ ಮಟ್ಟದ ಆಸ್ಪತ್ರೆಯಲ್ಲೂ ಸಾಧ್ಯ ಇಲ್ಲ. ಉಸಿರಾಡ್ಲಿಕ್ಕೆ ಕಷ್ಟ ಆಗ್ತಾ ಅವನಿಗೆ ನೀರು ತುಂಬಿ. ಸೊ ಖಂಡಿತವಾಗಿ ದೊಡ್ಡ ಆಸ್ಪತ್ರೆಗೆ ಬರಬೇಕಾಗ್ತದೆ. ದೊಡ್ಡ ಆಸ್ಪತ್ರೆ ಅಂತ ಹೇಳಿದ್ರೆ ಈಗ ದೊಡ್ಡ ದೊಡ್ಡ ಮೆಡಿಕಲ್ ಆಸ್ಪತ್ರೆಗಳಿರ್ಬೋದು, ಪಾದಬುಲ್ಲಸ್ ಇರ್ಬೋದು, AJ ಇರ್ಬೋದು, ಏನಪ್ಪ ಇರ್ಬೋದು, ಅಥವಾ KS ಹೆಗ್ಡೆ ಇರ್ಬೋದು, ಯಾವುದೇ ಇರ್ಬೋದು, ಕಾರಣಚೂರು. ನಾನು ಹೆಸರು ಯಾಕೆ ಹೇಳ್ತಾ ಇದ್ದೇನೆ, ಇವೆಲ್ಲ ಮೆಡಿಕಲ್ ಕಾಲೇಜ್ಗಳು, ನನಗೇನು ಅವರೊಟ್ಟಿಗೆ ಸಂಬಂಧ ಇಲ್ಲ. ಅಥವಾ ನಮ್ಮ ಸರ್ಕಾರಿ ಆಸ್ಪತ್ರೆ ಖಂಡಿತ ಇದ್ದೇ ಇದೆ. ಸೊ ಇಲ್ಲಿ ನೀವು ಬರ್ಲೇಬೇಕು. ಇದು ಟರ್ಷರಿ, 3ನೇ ಹಂತದ ಚಿಕಿತ್ಸೆ, ಅಥವಾ 3A ಅಂತ ಕರಿತೇವೆ ನಾವು. ಇನ್ನೂ ಜೋರಾಗಿದೆ, ಸ್ಮೃತಿಯೇ ಇಲ್ಲ ಆತನಿಗೆ ಸ್ಮೃತಿಯೇ ಇಲ್ಲ, ಅವನ ಮನೆಯಲ್ಲೇ ಜ್ವರ ಬಂದಿದೆ, ಇವತ್ತು ಸ್ಮೃತಿಯೇ ಇಲ್ಲ. ಇದು 4A, ಅಥವಾ ತುಂಬಾನೇ ತೀವ್ರ ತರದ ತೊಂದರೆ. ಸೊ ಈಗ ಈ ತೀವ್ರ ತರದ ತೊಂದರೆಗೆ ತಾವು ಸರ್ಕಾರಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ನಂತರ ಪ್ರೈವೇಟಿಗೆ ಹೋಗುವ ಅಗತ್ಯ ಇಲ್ಲ, ಡೈರೆಕ್ಟ್ ಆಗಿ ಪ್ರೈವೇಟಿಗೆ ಹೋಗಿ. ಇನ್ನೂ ಸ್ಮೃತಿ ಇದೆ, ಕೆಮ್ಮು ಬರ್ತಾ ಇದೆ, ಕಫ ಜಾಸ್ತಿ ಆಗಿದೆ, ಉಸಿರಾಡ್ಲಿಕ್ಕೆ ಕಷ್ಟ ಇದೆ, ಸರ್ಕಾರಿ ಆಸ್ಪತ್ರೆಗೆ ಹೋಗಿ, ದೊಡ್ಡ ಮಟ್ಟದ್ದು ಅಂದ್ರೆ ವೆನ್ಲಾಕಿಗೆ ಬನ್ನಿ. ವೆನ್ಲಾಕ್ ಅಲ್ಲಿ ನೋಡ್ತಾರೆ, ನೋಡಿ ಇಲ್ಲಿ ಅಲ್ಲೇ ಚಿಕಿತ್ಸೆ ಕೊಡ್ಲಿಕ್ಕೆ ಸಾಧ್ಯ ಇದ್ರೆ ಅಲ್ಲೇ ಕೊಡ್ತಾರೆ. ಇಲ್ಲ ಅದಕ್ಕಿಂತಲೂ ಹೆಚ್ಚಿನ ಮಟ್ಟದ ಚಿಕಿತ್ಸೆ ಬೇಕಾದ್ರೆ ಅಲ್ಲಿಂದ ಚೀಟಿ ಕೊಡ್ತಾರೆ, ಆ ಆಸ್ಪತ್ರೆಗೆ ಹೋಗಿ ಉಚಿತವಾಗಿ ಪಡ್ಬೋದು. ಖಂಡಿತವಾಗಿಯೂ ಎಲ್ಲಾ ಸರ್ಕಾರಿ ಆಸ್ಪತ್ರೆ ಹಾಗೂ ಎಲ್ಲಾ ಮೆಡಿಕಲ್ ಕಾಲೇಜುಗಳು ಇವತ್ತು ABRK ಅಂಡರ್ ಅಲ್ಲಿ ಇದೆ. ಎಲ್ಲಾ ಮೆಡಿಕಲ್ ಕಾಲೇಜು, ಅವ್ರು ಕೇಳಿದ ಪ್ರಶ್ನೆಗೆ ಉತ್ತರ ಅದು. ಎಲ್ಲಾ ಮೆಡಿಕಲ್ ಕಾಲೇಜ್ ಅಂತ ಹೇಳಿದ್ರೆ ಮಂಗಳೂರಲ್ಲಿ 8 ಮೆಡಿಕಲ್ ಕಾಲೇಜ್ ಇದೆ, ಸುಳ್ಯದಿಂದ ಹಿಡಿದು ಮಂಗಳೂರವರೆಗೆ. ಈ ಎಲ್ಲಾ 8 ಮೆಡಿಕಲ್ ಕಾಲೇಜಲ್ಲಿ ABRK ಇದೆ. ಓಕೆ ಡಾಕ್ಟರ್, ನೀವು ಹೇಳಿದಕ್ಕೆ ನಾನೊಂದು ಕ್ವಶನ್ ಆ್ಯಡ್ ಮಾಡ್ತೇನೆ. ಯಾವುದೋ ಒಂದು ಈಗ ಪ್ರೈವೇಟ್ ಹಾಸ್ಪಿಟಲ್ಗೆ ನಾವು ಹೋದ್ವಿ ಅಂತ ಅನ್ಕೊಳ್ಳುವ, ಇಲ್ಲಿ ನಾವು ಅದನ್ನ ಅಲೌಡ್ ಮಾಡಲ್ಲ ಅಂತ ಅವರು ನಿರಾಕರಿಸಿದ್ರೆ, ಆ ಸ್ಕೀಮ್ ಅಂಡರ್ ಅಲ್ಲಿ ಇದ್ದು ಅವ್ರು ನಿರಾಕರಿಸಿದ್ರೆ ನಾವು ಯಾವ ಆಕ್ಷನ್ ತಗೋಬಹುದು? ತುಂಬಾ ಒಳ್ಳೆಯ ಪ್ರಶ್ನೆ. ಖಂಡಿತ ನೀವು ಕೂಡಲೇ ನಮಗೆ ಕರೆ ಮಾಡಬಹುದು. ಅದೇ ಆಸ್ಪತ್ರೆಯಲ್ಲಿ ಆರೋಗ್ಯ ಮಿತ್ರ ಅಂತ ಒಬ್ರು ಇರ್ತಾರೆ, ಅವ್ರು ಸರ್ಕಾರದಿಂದ ಗುತ್ತಿಗೆ ಆಧಾರದಲ್ಲಿ ನೇಮಿಸಲ್ಪಟ್ಟವರು. ಪ್ರತಿ ದೊಡ್ಡ ಮಟ್ಟದ ಆಸ್ಪತ್ರೆಯಲ್ಲಿ ಇದ್ದಾರೆ. ಈಗ ನೀವು ವೆನ್ಲಾಕ್ ಅಲ್ಲಿ ಬಂದ್ರು ಇದ್ದಾರೆ, ಅವ್ರು ನಿಮ್ಮನ್ನು ಗೈಡ್ ಮಾಡ್ಲಿಕ್ಕೆ. ಯಾವುದೇ ಈ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ಗೆ ಹೋದ್ರೆ ಅಲ್ಲಿ ಆರೋಗ್ಯ ಮಿತ್ರ ಅಂತ ಇದ್ದಾರೆ. ಆ ಆರೋಗ್ಯ ಮಿತ್ರನನ್ನು ಹೋಗಿ ಭೇಟಿಯಾಗಿ, ಅಲ್ಲೊಂದು ಕೌಂಟರ್ ಹಾಕಿ ಕೂತಿರ್ತಾರೆ, ಬೆಳಿಗ್ಗೆಯಿಂದ ರಾತ್ರಿ ತನಕ ಇರ್ತಾರೆ. ಒಂದು ವೇಳೆ ತಾವು ಎಮರ್ಜೆನ್ಸಿಯಾಗಿ ರಾತ್ರಿ ಅಡ್ಮಿಟ್ ಆಗ್ಬೇಕಾಗಿ ಬಂದ್ರೂ ಮರು ದಿವಸ ಬೆಳಿಗ್ಗೆ 9 ಗಂಟೆ ಆದ ತಕ್ಷಣ ಅಲ್ಲಿ ಹೋಗಿ ಅವರನ್ನು ಭೇಟಿಯಾಗಿ, ಅವರು ಮೊದಲ ಹಂತದ ನಿಮ್ಮ
ತೊಂದರೆಯನ್ನು ಸಾಲ್ವ್ ಮಾಡ್ತಾರೆ. ಓಕೆ. ಎರಡನೇ ಹಂತದಲ್ಲಿ ನಮ್ಮಲ್ಲಿ ಜಿಲ್ಲಾ ಮಟ್ಟದ ಕೋಆರ್ಡಿನೇಟರ್ ಅಂತ ಇದ್ದಾರೆ. ಈಗ ಸದ್ಯಕ್ಕೆ ನಮ್ಮಲ್ಲಿ ಒಬ್ರು ಡಾಕ್ಟರ್ ಯಶಸ್ವಿನಿ ಅಂತ ಇದ್ದಾರೆ. ಅವರು ಗುತ್ತಿಗೆ ಆಧಾರದ ಮೇಲೆ ಇರ್ತಾರೆ. ಅವರು ಸರ್ಕಾರದಿಂದ ನೇಮಿಸಲ್ಪಟ್ಟಿರ್ತಾರೆ. ಅವರನ್ನು ತಾವು ಸಂಪರ್ಕಿಸಬಹುದು. ಅವರ ನಂಬರ್ ನಾನು ಲಾಸ್ಟಿಗೆ ಕೊಡ್ತೇನೆ. ಇವರಿಬ್ಬರಲ್ಲೂ ತಮಗೆ ಬೇಕಾದ ವ್ಯವಸ್ಥೆ ಆಗಿಲ್ಲ ಅಂತ ಹೇಳಿದ್ರೆ ನನ್ನನ್ನು ಕಾಲ್ ಮಾಡ್ಬೋದು, ಅಥವಾ ನಮ್ಮ ಜಿಲ್ಲಾ ಮಟ್ಟದ ಡಾಕ್ಟರ್ ಕಿಶೋರ್ ಕುಮಾರ್ ಅಂತ ನಮ್ಮ ಜಿಲ್ಲಾ ಆರೋಗ್ಯಾಧಿಕಾರಿ ಇದ್ದಾರೆ, ಅವ್ರನ್ನ ಕಾಲ್ ಮಾಡ್ಬೋದು. ಆದ್ರೆ ಖಂಡಿತ ಅಷ್ಟರವರೆಗಿದ್ದು ಪರಿಸ್ಥಿತಿ ಬರುವುದಿಲ್ಲ. ಈಗಿರುವ ಎಲ್ಲ ಆಸ್ಪತ್ರೆಯವರು ಇವತ್ತು IBRK ಕಾರ್ಡ್ ಇರೋವರಿಗೆ ಆ ಸ್ಕೀಮನ್ನು ಖಂಡಿತ ಕೊಡ್ತಾರೆ. ನೀವು ಕೇವಲ ನಿಮ್ಮ ಆರೋಗ್ಯ ಮಿತ್ರ ಅಂತ ಇರ್ತಾರೆ, ಅವರನ್ನು ಭೇಟಿ ಆದ್ರೆ ಸಾಕಾಗ್ತದೆ. ಆದ್ರೆ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಕಾರ್ಡ್. ಓಕೆ. ಸೊ ಕಾರ್ಡ್ ಬಗ್ಗೆ ಬಹಳ ಹೇಳ್ತಿರ್ತಾರೆ ಡಾಕ್ಟರ್. ಆದರೆ ಸಾಮಾನ್ಯವಾಗಿ ಈಗ ನೋಡುವಂತಹ ಸಿಚುವೇಶನ್ಸ್, ಈಗ ವಾಟ್ಸಪ್ಪಲ್ಲಿ ದಿನಕ್ಕೆ ಒಂದಾದ್ರೂ ಫೋಟೋ ಹೀಗೆ ಹರಿದಾಡ್ತಾ ಇರ್ತದೆ, ಇಂಥವರಿಗೆ ಇಂತಹ ಕಾಯಿಲೆ ಬಂದಿದೆ, ಸಹಾಯಕ್ಕಾಗಿ ಎಲ್ಲರೂ ಕೈ ಚಾಚಿ ಗೂಗಲ್ ಪೇ ನಂಬರ್, ಬ್ಯಾಂಕ್ ಅಕೌಂಟ್ ನಂಬರ್ ಎಲ್ಲವೂ ಬಂದಿರುತ್ತೆ. ಯಾಕೆ ಅವರಿಗೆ ಆಯುಷ್ಮಾನ್ ಕಾರ್ಡ್ ಇಲ್ಲದೇ ಇರುವಂಥದ್ದು ಮುಖ್ಯ ಕಾರಣ ಆಗುತ್ತಾ, ಅಥವಾ ಆಯುಷ್ಮಾನ್ ಕಾರ್ಡ್ ಇದ್ದು ಕೂಡ ಈ ಸಮಸ್ಯೆನೇ ಎದುರಿಸ್ತಾರೆ? 2018ರಲ್ಲಿ ಸ್ಕೀಮ್ ಬಂದಿದೆ ನೋಡಿ. ನಾವು ಎಷ್ಟು ಸಲ ಈ ಪ್ರೋಗ್ರಾಮ್ ಮಾತಾಡಿದ್ವಿ. ಹೆಚ್ಚಿನ ಅಂಶ ನಾವು ಪ್ರೋಗ್ರಾಮ್ ಮಾಡಿದ್ದು ಕಮ್ಮಿ ಆಯ್ತು ಅಂತ ಕಾಣುತ್ತೆ. ಜನರಿಗೆ ಗೊತ್ತಾಗಬೇಕು. ಖಂಡಿತವಾಗಿಯೂ ತಾವು ಹೇಳುವ ಹೆಚ್ಚಿನ ವಿಷಯ ಬರೋದು ಹೆಚ್ಚಾಗಿ ಕ್ಯಾನ್ಸರ್ ಕಾಯಿಲೆಗೆ ಸಂಬಂಧಪಟ್ಟ. ಸೊ ಕ್ಯಾನ್ಸರ್ ಕಾಯಿಲೆಗೆ ಇವತ್ತು ನಮ್ಮ ವೆನ್ಲಾಕ್ ಆಸ್ಪತ್ರೆಯಲ್ಲಿ ಈಗ ಚಿಕಿತ್ಸೆ ಲಭ್ಯ ಇಲ್ಲ. ನಮ್ಮಲ್ಲಿ ಆಂಕೋ ಅಂತ ಹೇಳಿದ್ರೆ ಕ್ಯಾನ್ಸರ್ ರೋಗಕ್ಕೆ ಸಂಬಂಧಪಟ್ಟದ್ದು ಚಿಕಿತ್ಸಾ ವಿಭಾಗ, ಅದು ನಮ್ಮಲ್ಲಿ ಇಲ್ಲ. ಅಲ್ಲಿ ಅದಕ್ಕೆ ಏನ್ ಮಾಡ್ತೇವೆ ಅಂತ ಹೇಳಿದ್ರೆ ಎಲ್ಲಾ ಕ್ಯಾನ್ಸರ್ ರೋಗದ ರೋಗಿಗಳನ್ನು ಪ್ರೈವೇಟಿಗೆ ಕಳಿಸ್ತೇವೆ. ಪ್ರೈವೇಟ್ ಅಲ್ಲಿ ಎಲ್ಲಾ ಮೆಡಿಕಲ್ ಕಾಲೇಜ್ಗಳು ಅಲ್ಲದೆ ಇವತ್ತು MIO ಅಂತ ಹೇಳ್ತಾರೆ, ಮೆಡಿಕಲ್ ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿ. ಸೊ ಇವರನ್ನು ಸೇರಿದಂತೆ ಈ ಎಲ್ಲಾ ಆಸ್ಪತ್ರೆಗಳಲ್ಲೂ ABRKಯ ಸೇವಾ ಸೌಲಭ್ಯ ಕ್ಯಾನ್ಸರ್ ರೋಗಿಗಳಿಗೆ 100ಕ್ಕೆ 100 ಇದೆ. ನಿಮ್ಮ ಕ್ರೈಟೀರಿಯಾ ಅಂತ ಹೇಳಿದ್ರೆ ನಿಮ್ಮಲ್ಲಿ ಆಧಾರ್ ಕಾರ್ಡ್ ಇರಬೇಕು, ರೇಷನ್ ಕಾರ್ಡ್ ಇರಬೇಕು, ನಿಮ್ಮಲ್ಲೊಂದು ABRK ಕಾರ್ಡ್ ಇರಬೇಕು. ಸೊ ಡಾಕ್ಟರ್, ಸಾಮಾನ್ಯವಾಗಿ ಈಗ ನೀವು ಇಷ್ಟೆಲ್ಲ ಹೇಳಿದ ನಂತರ ನಂಗೊಂದು ಪ್ರಶ್ನೆ. ಆಧಾರ್ ಕಾರ್ಡ್ ಪ್ರತಿಯೊಬ್ಬರಲ್ಲಿ ಇರಲಿಲ್ಲ ಮುಂಚೆ, ಖಂಡಿತವಾಗಿ ನಿಮ್ಗೆ ಗೊತ್ತಿರ್ಬೋದು. ಅದಕ್ಕೆ ಕಾನೂನು ಬಂತು, ಆಧಾರ್ ಕಾರ್ಡ್ ಇಲ್ಲದಿದ್ದರೆ ಯಾವುದೇ ಫೆಸಿಲಿಟೀಸ್ ಸಿಗುವುದಿಲ್ಲ ಅನ್ನುವಂಥ ಒಂದು ರೂಲ್ ಬಂತು. ಸೊ ಅದ ನಂತರ ಎಲ್ಲರೂ ಆಧಾರ್ ಕಾರ್ಡ್ ಮಾಡಿಸ್ಲಿಕ್ಕೆ ಶುರು ಮಾಡಿದ. ಅದೇ ರೀತಿ ಯಾಕೆ ಆಯುಷ್ಮಾನ್ ಕಾರ್ಡ್ ಮೇಲೆ ನಾವು ಹೇಳಬಾರ್ದು ಅಂತ ಹೇಳಿದ್ರೆ, ಆಯುಷ್ಮಾನ್ ಕಾರ್ಡ್ ಕಂಪಲ್ಸರಿ ಅಂತ ಯಾಕೆ ಯಾವುದೇ ಒಂದು ಕಾನೂನು ಬರಲಿಲ್ಲ? ಖಂಡಿತ ಮಾಡಬೇಕಿತ್ತು ಸರ್ಕಾರ. ಕೆಲವೊಂದಷ್ಟು ಟೆಕ್ನಿಕಲ್ ಇಶ್ಯೂಯಿಂದ ಮಾಡಿರ್ಲಿಕ್ಕಿಲ್ಲ. ಅಂದ್ರೆ ಅದಕ್ಕೂ ನಾಳೆ ಒಂದು ಪ್ರೊಟೆಸ್ಟ್ ಸ್ಟಾರ್ಟ್ ಆಗಿ ತೊಂದರೆ ಆಗೋದು ಬೇಡ, ನಾನು ಹಾಗೆ ಹೇಳಿದ್ದೇನೆ ಅಂತ ಹೇಳಿ. ಸೊ ಅದಲ್ಲ, ಒಂದು ವೇಳೆ ಆಯುಷ್ಮಾನ್ ಭಾರತ್ ಕಾರ್ಡ್ ತಮ್ಮಲ್ಲಿ ಇಲ್ಲದಿದ್ರು, ತಮ್ಮಲ್ಲಿ ಆಧಾರ್ ಕಾರ್ಡ್ ಮತ್ತು ಈ ರೇಷನ್ ಕಾರ್ಡ್ ಇದ್ರೆ, ಕೈಯಲ್ಲಿ ಇದ್ರೆ, ಈ ಎರಡನ್ನು ಹಿಡ್ಕೊಂಡು ತಾವು ಈ ಆಸ್ಪತ್ರೆಗೆ ಬಂದ್ರೆ, ನಾನು ಹೇಳಿದ ಆಸ್ಪತ್ರೆ ಬಂದ್ರೆ, ಅಂದ್ರೆ ಈಗ ವೆನ್ಲಾಕ್ ಆಸ್ಪತ್ರೆ ಬಂದ್ರೆ, ವೆನ್ಲಾಕ್ ಆಸ್ಪತ್ರೆಯಲ್ಲಿ ಅವ್ರು ಕಾರ್ಡ್ ಮಾಡಿ ಕೊಡ್ತಾರೆ ನಿಮ್ಗೆ ಇಮಿಡಿಯೇಟ್ಲಿ. ಅವತ್ತು ಕಾರ್ಡ್ ಇಲ್ಲದೆ ನೀವು ಅಲ್ಲಿ ಬಂದದ್ದು ಅಂತ ಆದ್ರೂ ನಿಮ್ಮಲ್ಲಿ ಆಧಾರ್ ಕಾರ್ಡ್ ಮತ್ತು ರೇಷನ್ ಕಾರ್ಡ್ ಇದ್ರೆ ಆದ್ರೆ ನೀವು ಅಲ್ಲೇ ಕೂತ್ಕೊಂಡು ಅವತ್ತೇ ಕಾರ್ಡ್ ಮಾಡಿಸಿ ಅವತ್ತೇ ನೀವು ಫೆಸಿಲಿಟಿಯನ್ನು ಪಡಿಬಹುದು. ಇಲ್ಲಿವರೆಗೆ ಸರ್ಕಾರ ಅದನ್ನು ತಿಳಿ ಮಾಡಿಕೊಟ್ಟಿದೆ ಅಥವಾ ಸುಲಭ ಮಾಡಿಕೊಟ್ಟಿದೆ. ಸೊ ಇನ್ನೂ ಜನ ಅದನ್ನು ತಗೊಂಡಿಲ್ಲ ಅಂತ ಹೇಳಿದ್ರೆ ಅದು ಸರ್ಕಾರದಾಗ್ಲಿ ಅಧಿಕಾರಿಗಳದ್ದಾಗ್ಲಿ ತಪ್ಪಲ್ಲ. ಇವತ್ತು ಬಾಕಿ ಇರುವ ಏನು ಗೊಂದಲ ಇದೆ ನೀವು ಅವ್ರದ್ದು ಪರಿಹರಿಸಿದ್ದೀರಿ, ಅಂದ್ರೆ ತಾವು ನಮ್ಮಲ್ಲಿ ಕೇಳುವ ಮೂಲಕ ಅವ್ರಿಗೆ ತಿಳಿ ಹೇಳಿದ್ದೀರಿ. ಇನ್ನಾದ್ರೂ ಜನ ಅದನ್ನು ಅರಿತುಕೊಳ್ಬೇಕು. ತಮ್ಮಲ್ಲಿ ಆಧಾರ್ ಕಾರ್ಡ್, ತಮ್ಮಲ್ಲಿ ರೇಷನ್ ಕಾರ್ಡ್ ಇದೆ ಆದ್ರೆ ಈವರೆಗೆ ABRK ಕಾರ್ಡ್ ಮಾಡಿಸಿಲ್ಲ ಆದ್ರೆ ಮಾಡಿಸಿ. ಒಂದು ವೇಳೆ ABRK ಕಾರ್ಡ್ ಮಾಡಿಸುವುದರ ಒಳಗಾಗಿ ಮಾಡಿಸ್ಲಿಕ್ಕೆ ಇನ್ನು ನಾಳೆ ಮಾಡಿಸುವಂತ ಯೋಚಿಸಿದ್ದೆ, ಇವತ್ತು ರಾತ್ರಿ ನೋಡುವಾಗ ನಂಗೆ ಹುಷಾರಿಲ್ಲದೆ ಆಯ್ತು ಜೋರಾಗಿ. ಸೊ ಅಗತ್ಯ ಇಲ್ಲ, ಕಾರ್ಡ್ ಬಗ್ಗೆ ಬಿಟ್ಟು ಬಿಡಿ, ಇರುವಂತ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಇಟ್ಕೊಂಡು ಧಾವಿಸಿ, ಆಸ್ಪತ್ರೆಯವರೇ ಮಾಡಿಕೊಡ್ತಾರೆ. ಅಲ್ಲ ಡಾಕ್ಟರ್, ನಾನು ಕೇಳುವಂಥ ಪ್ರಶ್ನೆ, ಒಬ್ಳು ಪಬ್ಲಿಕ್ ಪರ್ಸನ್ ಆಗಿ ಕೇಳುವಂಥ ಪ್ರಶ್ನೆ, ಯಾವುದೋ ಒಂದು ಸಣ್ಣ ವಿಚಾರ ಎಷ್ಟು ಬೇಗ ಹರಿದಾಡ್ತದೆ ನಮ್ಮ ಈಗಿನ ಜನ್ರೇಷನಲ್ಲಿ ಯಾವುದೇ ಒಂದು ಸೋಷಿಯಲ್ ಮೀಡಿಯಾದಿಂದ, ಇದು ಇಷ್ಟೊಂದು ಈಸಿಯಾಗಿ ಆಯುಷ್ಮಾನ್ ಕಾರ್ಡ್ ಸಿಗ್ತದೆ ಅಂತ ಯಾಕೆ ಯಾರಿಗೂ ರೀಚ್ ಆಗ್ತಾ ಇಲ್ಲ? ಇದರಲ್ಲಿ ಗೌರ್ಮೆಂಟ್ ಇದ್ದೇನಾದರೂ ತಪ್ಪಿದೆಯಾ? ಯಾಕಂತ ಹೇಳಿದರೆ ಯಾವುದೇ ಒಂದು ಪ್ರಾಜೆಕ್ಟ್ ಅಥವಾ ಯಾವುದೋ ಒಂದು ಫೆಸಿಲಿಟೀಸ್ ಕೊಡೋದು ದೊಡ್ಡ ವಿಷಯ ಅಲ್ಲ ಈಗಿನ ಸಂದರ್ಭದಲ್ಲಿ. ಅದನ್ನು ಜನರಿಗೆ ತಲುಪಿಸುವಂಥದ್ದು ದೊಡ್ಡ ವಿಷಯ ಆಗುತ್ತೆ. ಆ್ಯಂಡ್ ಹೀಗಿದೆ ಅಂತ
ಅಂತ ತಿಳಿ ಹೇಳುವಂಥದ್ದು ಇನ್ನೂ ದೊಡ್ಡ ವಿಚಾರ ಆಗುತ್ತೆ. ಯಾಕೆ ಇನ್ಫಾರ್ಮೇಶನ್ ಕೊಡುವ ಇದರಲ್ಲಿ ಗವರ್ಮೆಂಟ್ ಕಾನ್ಸಂಟ್ರೇಟ್ ಮಾಡ್ತಾ ಇಲ್ವಾ? ಸರ್ಕಾರ ತುಂಬಾ ಕಾನ್ಸಂಟ್ರೇಟ್ ಮಾಡ್ತಾ ಇರ್ತದೆ, ಆದ್ರೆ ಜನರಲ್ಲಿ ಒಂದು ತಪ್ಪು ಕಲ್ಪನೆ. ಈಗ ನಮ್ಮ ಮೊದಲ ಕಾಲರ್ ಹೇಳಿದ್ರು, ಸರ್ಕಾರದಲ್ಲಿ ಹೀಗೆಲ್ಲ ಇದೆ ಅಂತಲೇ ಗೊತ್ತಿಲ್ಲ, ಇದ್ರೂ ಅವ್ರು ನಿರ್ಲಕ್ಷ್ಯ ಮಾಡಬಹುದೇ ಅಂತ ಅವ್ರು ಕೇಳ್ತಾ ಇದ್ರು. ಅಂದ್ರೆ ಅವರು ನಿರ್ಲಕ್ಷ್ಯ ಆಗಿದೆ ಅಂತ ಇಲ್ಲ, ನಿರ್ಲಕ್ಷ್ಯ ಆಗಬಹುದು ಎಂಬ ಒಂದು ಶಂಕೆ. ಅದನ್ನು ಬಿಟ್ಟು ದಯವಿಟ್ಟು ಬನ್ನಿ ನೋಡಿ. ಮತ್ತೆ ಯಾವತ್ತಿದ್ರು ಸೋಷಿಯಲ್ ಮೀಡಿಯಾ ಇರ್ಬೋದು, ಉಳಿದೆಲ್ಲ ಮೀಡಿಯಾಗಳು ತೋರಿಸೋದು ಬ್ರೇಕಿಂಗ್ ನ್ಯೂಸ್ ಮಾತ್ರ, ಅಥವಾ ಅಂತ ತುಂಬಾ ಸೋಜಿಗವಾದ ರೋಚಕವಾದ ಸುದ್ದಿಗಳನ್ನು ಮಾತ್ರ. ನಿಮಗೆ ಹುಷಾರಿಲ್ಲದ್ರೆ ಕಾರ್ಡ್ ಕೊಡ್ತಾರೆ ಅನ್ನೋ ವಿಷಯವನ್ನು ತುಂಬಾ ಸೀರಿಯಸ್ ಆಗಿ ಯಾರು ತಗೊಳ್ಳೋದಿಲ್ಲ. ಯಾಕಂದ್ರೆ ಹುಷಾರಿಲ್ಲದೆ ಆಗುವವರೆಗೆ ಕೂಡ ನಾನು ಹುಷಾರಿಲ್ಲದೆ ಬೀಳ್ಬಹುದು ಅನ್ನುವ ಕಲ್ಪನೆ ಮನುಷ್ಯನಿಗೆ ಇರೋದಿಲ್ಲ. ಒಂದು ಸಲ ನೀವು ಕಾರ್ಡ್ ಮಾಡಿಸ್ಕೊಳ್ಳಿ, ನಿಮಗೆ ರೋಗ ಬರೋದೇ ಕಮ್ಮಿ ಆಗ್ತದೆ, ನಾನಷ್ಟೇ ಹೇಳೋದು. ಡಾಕ್ಟರ್, ಇಷ್ಟು ಇನ್ಫಾರ್ಮೇಶನ್ ಅದಕ್ಕೆ ಕೊಡ್ಲಿಕ್ಕೆ ಅಂತ ಅಥವಾ ಯಾವುದೇ ಒಂದು ಅಂತ ಹೇಳಿದ್ರೆ ಈಗ ಅಂಗನವಾಡಿ ಕಾರ್ಯಕರ್ತೆಯರು ಇರ್ಬೋದು, ಆಶಾ ಕಾರ್ಯಕರ್ತೆಯರು ಇರ್ಬೋದು, ಅದು ಅವರ ಡ್ಯೂಟಿ ಆಗಿರ್ಬೋದು. ನಂಗೆ ಖಂಡಿತ ಹೌದು. ಎಲ್ಲ ಆಶಾ ವರ್ಕರ್ಸ್ ಇರ್ಬೋದು, ನಮ್ಮ ಗ್ರಾಮ ಮಟ್ಟದ ಅಧಿಕಾರಿಗಳಿರ್ಬೋದು, ತಾಲೂಕು ಮಟ್ಟದ ಎಲ್ಲರಿಗೂ ಈ ವಿಷಯದ ಬಗ್ಗೆ ಈಗಾಗಲೇ ಮಾನ್ಯ ಜಿಲ್ಲಾಧಿಕಾರಿಯವರು, ಮಾನ್ಯ ಜಿಲ್ಲಾ ಪಂಚಾಯತಿನ ಕಾರ್ಯನಿರ್ವಹಣಾಧಿಕಾರಿಯವರು ಈಗಾಗಲೇ ಈ ಬಗ್ಗೆ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ. ಒಂದಷ್ಟು ನೀವು ಹೇಳಿದಾಗೆ IECಯ ಕೊರತೆ ನನಗೂ ಕಂಡು ಬರ್ತಾ ಇತ್ತು, ಅದಕ್ಕೋಸ್ಕರ ತಾವು ಕರೆದ ಕೂಡಲೇ ಬಂದಿವಿ. ಈಗ ಮೊದಲನೇದಾಗಿ ಇಲ್ಲಿ ಏನು ಅಂತ ಹೇಳಿದ್ರೆ, ABRK ಕಾರ್ಡ್ ನಿಮ್ಮಲ್ಲಿ ಇಲ್ಲ ಅಂತ ಹೇಳಿದ್ರು, ನೀವು ದಯವಿಟ್ಟು ಬನ್ನಿ. ABRK ಕಾರ್ಡ್ ಬಾಪೂಜಿ ಸೆಂಟ್ರಲ್ಲಿ ಸಿಗತ್ತೆ, ಕಾಮನ್ ಸರ್ವಿಸ್ ಸೆಂಟ್ರಲ್ಲಿ ಸಿಗತ್ತೆ, ನಮ್ಮ ಎಲ್ಲ ನಿಮ್ಮ ಊರಲ್ಲಿರುವ ಕಾಮನ್ ಸರ್ವಿಸ್ ಸೆಂಟ್ರಲ್ಲಿ ಸಿಗುತ್ತೆ. ಅಥವಾ ಮಂಗಳೂರಿಗೆ ಬಂದರೆ, ಇದು ಹಳ್ಳಿದ ವಿಷಯ ಆದರೆ ಮಂಗಳೂರಿಗೆ ಬಂದರೆ ಮಂಗಳೂರಲ್ಲಿರುವ ಎಲ್ಲ ಮ್ಯಾಂಗ್ಳೂರ್ 1 ಸರ್ವಿಸ್ ಸೆಂಟರ್ ಇರ್ಬೋದು, ಅಥವಾ ವೆಲ್ಲಾಕ್ ಆಸ್ಪತ್ರೆ ಇರ್ಬೋದು, ಅಥವಾ ನಿಮ್ಮ ಮನೆ ಪಕ್ಕ ಇರುವ UPSC ಅರ್ಬನ್ ಹೆಲ್ತ್ ಸೆಂಟರ್, ಈಗ ಲೇಡಿಲಲ್ಲಿ ಒಂದಿದೆ, ವಿಜಯಲ್ಲಿ ಒಂದಿದೆ, ಬಂದರಲ್ಲಿ ಒಂದಿದೆ, ಕುಳಾಯಿಯಲ್ಲಿ ಒಂದಿದೆ, ಸುರತ್ಕಲ್ಲಲ್ಲಿ ಒಂದಿದೆ. ಇಂತಹ ಸರ್ಕಾರಿ ಪ್ರಾಥಮಿಕ ಕೇಂದ್ರಗಳು ಅಲ್ಲಲ್ಲಿ ಇದೆ. ನಮ್ಮಲ್ಲಿ 10 ಇದೆ, ಮಂಗಳೂರು ನಗರದಲ್ಲಿ 10 ಇದೆ. ಅಲ್ಲಿ ಹೋದ್ರು ನಿಮ್ಗೆ ಮಾಡಿಕೊಡ್ತಾರೆ, 10 ರೂಪಾಯಿ ಕೊಟ್ಟರೆ ಮಾಡಿಕೊಡ್ತಾರೆ. ಸೊ ಇದನ್ನು ಅರ್ಥಕೊಳ್ಬೇಕು, ಇಲ್ಲಿ ಇದೆ ಅನ್ನೋದು ಇಂಪಾರ್ಟೆಂಟ್. ಇಲ್ಲೆಲ್ಲ ನಿಮ್ಗೆ ಫ್ರೀ ಆಗಿ ಅಲ್ಲ, 10 ರೂಪಾಯಿ ಕಟ್ಟಬೇಕಾಗ್ತದೆ. 10 ರೂಪಾಯಿ ಒಂದು ಸಲ. 10,000 ಪ್ರತಿ ವರ್ಷ ಕಟ್ಟೋದು ಒಳ್ಳೇದ? 10 ಅಲ್ಲ 20,000 ಕಟ್ಟಬೇಕು. ಇದು 10 ರೂಪಾಯಿ ಒಂದ್ಸಲ ಕಟ್ಟೋದು ಒಳ್ಳೇದ ಅಂತ ಯೋಚಿಸಬೇಕಾದ್ದು ಜನರ ಕೆಲಸ. 1678 ಪ್ರೊಸೀಜರ್ಸ್, 78 ರೀತಿಯ ಚಿಕಿತ್ಸಾ ವಿಧಾನಗಳು ಇದರ ಅಂಡರಲ್ಲಿ ಬಂದಿದೆ. ಅದು ಇದು ಬಾಯಿ ಕ್ಯಾನ್ಸರ್ ಇರ್ಬೋದು, ಹೃದಯದ ಅಥವಾ ಎದೆಯ ಕ್ಯಾನ್ಸರ್ ಇರ್ಬೋದು, ಹೊಟ್ಟೆ ಕ್ಯಾನ್ಸರ್ ಇರ್ಬೋದು, ಅದೇ ರೀತಿ ವಿವಿಧ ಕ್ಯಾನ್ಸರ್ಗಳಿರ್ಬೋದು, ಅಥವಾ ತಲೆಯ ಒಳಗೆ ರಕ್ತ ಹೆಪ್ಪುಗಟ್ಟುವಿಕೆ ಇರ್ಬೋದು, ಅಥವಾ ತಲೆಯಲ್ಲಿ ಟ್ಯೂಮರ್ ಆಗೋದಿರ್ಬೋದು, ಅಥವಾ ಹೃದಯಾಪಘಾತ ಆಗುವಾಗ ಆಂಜಿಯೋಪ್ಲಾಸ್ಟಿ ಇರ್ಬೋದು, ಅಥವಾ ಹೃದಯದ ಓಪನ್ ಚಿಕಿತ್ಸೆ, ಹೃದಯ ಮೈಟ್ರಲ್ ವ್ಯಾಲ್ಯೂ ಅಂತ ಹೇಳ್ತೀವಿ ನಾವು, ಹೃದಯದ ಕವಾಟಗಳ ಚಿಕಿತ್ಸೆ ಇದ್ರೆ ಅದನ್ನು ಕೊಡ್ತಾರೆ. ದೊಡ್ಡ ಮಟ್ಟದ ಯಾವುದೇ ವ್ಯವಸ್ಥೆ ಇದ್ರೆ, ದೊಡ್ಡ ಮಟ್ಟದ ಅದನ್ನೆಲ್ಲ ಇದರಲ್ಲಿ ಆಗ್ತದೆ. ಆದ್ರೆ ಈಗ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಲಭ್ಯ ಇದೆ, ನಮ್ದು ಚೆನ್ನಾಗಿದೆ ಅಂತ ಆದ್ರೆ ನೀವು ಪ್ರೈವೇಟ್ಗೆ ಯಾಕೆ ಹೋಗ್ಬೇಕು? ನಮ್ಮಲ್ಲಿ ಇಲ್ಲ ಅಂತ ಹೇಳೋದನ್ನು ಖಂಡಿತವಾಗಿಯೂ ಸರ್ಕಾರದಿಂದ ನಿಲ್ಲಿಸುವುದಿಲ್ಲ, ಅವರು ಕಳಿಸಿಕೊಡ್ತಾರೆ. ನಿಮ್ಮ ಇಷ್ಟದ ಆಸ್ಪತ್ರೆಗೆ ಹೋಗ್ಬೋದು, ಯಾವಾಗ ಆ ಚಿಕಿತ್ಸೆ ನಮ್ಮಲ್ಲಿ ಲಭ್ಯ ಇಲ್ಲದಿದ್ರೆ. ಈಗ ಕ್ಯಾನ್ಸರ್ ಚಿಕಿತ್ಸೆ, ಈಗ ಹೃದಯದ ಶಸ್ತ್ರಚಿಕಿತ್ಸೆ ಅಥವಾ ಹೃದಯದ ಆಂಜಿಯೋಪ್ಲಾಸ್ಟಿ ಖಂಡಿತವಾಗಿ ನೀವು ಹೊರಗಡೆ ಮಾಡಿಸ್ಬೋದು. ಒಂದಷ್ಟು ಮೆದುಳಿನ ಶಸ್ತ್ರಚಿಕಿತ್ಸೆ ಕೂಡ ನಮ್ಮಲ್ಲಿ ಇಲ್ಲ, ಕಳಿಸ್ತಾರೆ. ಒಂದಷ್ಟು ಬೆನ್ನು ಹುರಿಯ ಶಸ್ತ್ರಚಿಕಿತ್ಸೆ ನಮ್ಮಲ್ಲಿ ಇಲ್ಲ, ಕಳಿಸಿಕೊಡ್ತಾರೆ. ಬಟ್ ಅದನ್ನು ನಾವೇ ಕೂತ್ಕೊಂಡು ಯೋಚಿಸುವುದು ತಪ್ಪು. ಇದು ಸಿಗ್ತದೆ, ಇದು ಸಿಗೋದಿಲ್ಲ. ಅದರ ಬದಲಾಗಿ ತೊಂದರೆಗೆ ಒಳಗಾದಾಗ ದಯವಿಟ್ಟು ಬನ್ನಿ, ಅಲ್ಲಿಂದ ಕಾರ್ಡ್ ತಗೊಂಡು ಕೂಡಲೇ ಹೋಗಿ. ಖಂಡಿತ ಅದಕ್ಕೆ ಬೇಕಾದ ವ್ಯವಸ್ಥೆ ಇವತ್ತು ಸರ್ಕಾರ ಮಾಡಿದೆ, ಲಭ್ಯ ಕೂಡ ಇದೆ, ಅದನ್ನು ಯೂಸ್ ಮಾಡ್ತಾ ಇಲ್ಲ ಅಷ್ಟೇ ಜನ. ಎಸ್. ಸೊ ಡಾಕ್ಟರ್, ಇನ್ನೊಂದು ಪ್ರಶ್ನೆ, ಈ ಆಯುಷ್ಮಾನ್ ಕಾರ್ಡ್ ಅನ್ನುವಂಥದ್ದನ್ನು ಒಬ್ಬ ವ್ಯಕ್ತಿ ಎಷ್ಟು ಬಾರಿ ಬಳಸ್ಬೋದು? ವೆರಿ ಗುಡ್, ತುಂಬಾ ಒಳ್ಳೆಯ ಪ್ರಶ್ನೆ. ನೀವೀಗ ಇನ್ಸೂರೆನ್ಸ್ ಅಲ್ಲಿ ಯಾವ ರೀತಿ ಇದೆ? ನೀವು ಪ್ರೈವೇಟ್ ಅಲ್ಲಿ 20,000 ಕೊಟ್ಟು 5 ಲಕ್ಷದ ಇನ್ಸೂರೆನ್ಸ್ ತಗೊಂಡ್ರಿ ಅಂತ ಇಟ್ಕೊಳ್ಳೋ, ಸುಮಾರು ಅದಕ್ಕಿಂತ ಕಮ್ಮಿಗೆ ಸಿಗುದಿಲ್ಲ, ಖಂಡಿತ ಸಿಗುದಿಲ್ಲ, ನಂಗೆ ಗೊತ್ತುಂಟು. 20,000 ಕೊಟ್ಟು 5 ಲಕ್ಷದ ಇನ್ಸೂರೆನ್ಸ್ ತಗೊಂಡ್ರೆ, ನಿಮ್ಮ ಫ್ಯಾಮಿಲಿಯಲ್ಲಿ 5 ಜನ ಇದ್ರೆ, ಒಬ್ಬನಿಗೆ ಹುಷಾರಿಲ್ಲದಾಗಿ 1 ಲಕ್ಷ ಖರ್ಚಾಯ್ತು ಅಂತ ಆದ್ರೆ 4 ಲಕ್ಷ ಉಳಿದುಕೊಳ್ತದೆ. ಆ 4 ಲಕ್ಷದಲ್ಲಿ ಅವನು ಮತ್ತೆ ಆ ಮನೆಯ ಉಳಿದ ಸದಸ್ಯರು ಬೇರೆ ಬೇರೆ ತೊಂದರೆಗಳಿಗೆ ಯೂಸ್ ಮಾಡ್ಬೋದು ಆ ವರ್ಷದಲ್ಲಿ. ಈ ವರ್ಷ ಮುಗಿದ ನಂತರ ಮತ್ತೆ 5 ಲಕ್ಷದ
ನಿಮಗೆ ಇನ್ಸೂರೆನ್ಸ್ ರೆಡಿ ಆಗ್ತದೆ 20,000 ಕಟ್ಟಿದ್ರೆ. ಇಲ್ಲಿ ಹಾಗಲ್ಲ, 10 ರೂಪಾಯಿ ಕಟ್ಟರೆ 5 ಲಕ್ಷದ ಇನ್ಸೂರೆನ್ಸ್, ಅದರಲ್ಲಿ 5 ಲಕ್ಷ ಖರ್ಚಾಗುವವರೆಗೂ ಸರ್ಕಾರ ಭರಿಸ್ತದೆ. ಇವತ್ತಿನವರೆಗೆ ನಮಗೆ ಅಂತ ರೋಗಿ ಸಿಗ್ಲಿಲ್ಲ, 5 ಲಕ್ಷಕ್ಕಿಂತಲೂ ಜಾಸ್ತಿ ಖರ್ಚಿನ ಅಗತ್ಯ ಇದ್ದದ್ದು. ಸರ್ಕಾರದಲ್ಲಿ ಅಷ್ಟೊಂದು ಖರ್ಚು ಇರೋದಿಲ್ಲ, ಬೇಕಾದ ವ್ಯವಸ್ಥೆ ಖಂಡಿತ 5 ಲಕ್ಷದ ಒಳಗೆ ಆಗ್ತದೆ ಒಂದು ಕುಟುಂಬಕ್ಕೆ. ಓಕೆ. ಸೊ ಖಂಡಿತ ತೊಂದರೆ ಇರೋದಿಲ್ಲ. ಒಂದು ಈಗ ಪರ್ಸನ್ ನೀವು ಹೇಳಿದ್ರೆ ಎಕ್ಸಾಂಪಲ್ ಅಂಥದ್ದು ಸಿಕ್ಕಿಲ್ಲ ಅಂತ, ಈಗ ಒಂದು ಪರ್ಸನ್ ಯಾವುದೋ ಒಂದು ದೊಡ್ಡ ಕಾಯಿಲೆಗೆ ತುತ್ತಾಗ್ತಾನೆ, 5 ಲಕ್ಷದವರೆಗೆ ಖರ್ಚು ಆಗುತ್ತೆ, ಅದು ಮುಗೀತದೆ. ಎಗೇನ್ ಅವನು ಡಿಸ್ಚಾರ್ಜ್ ಆದ ನಂತರ ಎಗೇನ್ ಅದೇ ಸಮಸ್ಯೆ ಕಂಡು ಬಂದ್ರೆ 1 ವರ್ಷದ ನಂತರ ಆದ್ರೆ ಖಂಡಿತ ಮತ್ತೆ 5 ಲಕ್ಷವನ್ನು ಅವನು ಉಪಯೋಗಿಸಬಹುದು. 1 ವರ್ಷದಲ್ಲಿ ಒಳಗೆ ಅಂತ ಆದ್ರೆ ಖಂಡಿತ ಸರ್ಕಾರ ಆಗ ಅಂತದನ್ನು ವಿಶೇಷ ಕೇಸ್ ಅಂತ ಪರಿಗಣಿಸಿ ಅದಕ್ಕೆ ಬೇಕಾದ ಬೇರೆ ಬೇರೆ ಸೌಲಭ್ಯ ಇದೆ. ಇವತ್ತು ನೋಡಿ, ಮುಖ್ಯಮಂತ್ರಿಗಳ ನಿಧಿ ಇದೆ, ಪ್ರಧಾನಮಂತ್ರಿಗಳ ಸಾಕಷ್ಟು ಇದೆ. ಈಗ ಅಂತ ಪರಿಸ್ಥಿತಿ ಯಾರಿಗೂ ಬರುವುದು ಬೇಡ. ಒಂದು ವೇಳೆ ಬಂದಲ್ಲಿ ಅದಕ್ಕೆ ಬೇಕಾದ ವ್ಯವಸ್ಥೆ. ಇವತ್ತು ಸಾಕಷ್ಟು ಜನ ನಿಮ್ಮ ಮೀಡಿಯಾದ ಮೂಲಕ ಹಣ ಕಲೆಕ್ಟ್ ಮಾಡ್ತಾರೆ. ಸೊ ಅಂತ ಪರಿಸ್ಥಿತಿ ಬರುವಾಗ ತಾವು ಅವರಿಗೆ ಹೆಲ್ಪ್ ಮಾಡಿ. ಆಯುಷ್ಮಾನ್ ಭಾರತ್ ಕರ್ನಾಟಕ ಅವ್ರು ಯೂಸ್ ಮಾಡ್ಲಿ ಫಸ್ಟಿಗೆ, ಅದರಿಂದ ಅವರಿಗೆ ಸಾಕಾಗ್ಲಿಲ್ಲ ಅಂತ ಹೇಳುವ ವ್ಯವಸ್ಥೆ ಬರುವಾಗ ದಯವಿಟ್ಟು ತಾವು ಮಾಡಿ. ಆದ್ರೆ ಇನ್ನು ಮುಂದಕ್ಕೆ ಈ ರೀತಿ ಜನ ಬರುವಾಗ ನಮಗೆ ಸಹಾಯ ಮಾಡಿ ಅಂತ ಕೇಳೋ ಫಸ್ಟ್ಗೆ ಅವ್ರಿಗೆ ಕೇಳಿ, ನೀವು ಆಯುಷ್ಮಾನ್ ಭಾರತ್ ಕರ್ನಾಟಕ ಕಾರ್ಡ್ ಮಾಡಿದ್ದೀರಾ, ಅದರ ಫೆಸಿಲಿಟಿ ಪಡ್ಕೊಂಡ್ರಾ, ಅದು ಮುಗೀತಾ, ಆ ನಂತರ ನೀವು ಹೆಲ್ಪ್ ಮಾಡಿ. ಎಸ್ ಡಾಕ್ಟರ್ ಕರೆ ಸಿದ್ಧವಾಗಿದೆ, ಬನ್ನಿ ಮಾತಾಡಿ. ಹಲೋ ಹಲೋ ನಮಸ್ತೆ. ಹಲೋ ಹಲೋ ನಮಸ್ತೆ. ನಮಸ್ತೆ ಮೇಡಮ್. ಯಾರಿದು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಕುಂದಾಪುರದಿಂದ ಮಾತಾಡ್ತಾ ಇರೋದು. ಓಕೆ, ಡಾಕ್ಟರ್ ಇದ್ದಾರೆ, ನಿಮ್ಮ ಯಾವುದೇ ಪ್ರಶ್ನೆ ಇದ್ರೂ ಕೇಳ್ಬೋದು. ಆಯ್ತು ಮೇಡಮ್, ಮಾತಾಡ್ಬೇಕು. ಹಾ ಮಾತಾಡಿ. ನಮಸ್ತೆ ಸರ್. ನಮಸ್ತೆ, ಹೇಳಿ ಸರ್. ಒಬ್ಬರಿಗೆ ನೈಟ್ ಟೈಮಲ್ಲಿ ಎಲ್ಲರೂ ಹಾರ್ಟ್ ಅಟ್ಯಾಕ್ ಆಗುತ್ತೆ ಸರ್. ಹಾರ್ಟ್ ಅಟ್ಯಾಕ್. ಓಕೆ. ಹಾರ್ಟ್ ಅಟ್ಯಾಕ್ ಆಗುತ್ತೆ ಅವನಿಗೆ. ಇಮಿಡಿಯೇಟ್ ನೀವು ಅವನನ್ನ ನಾವು ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕಾಗುತ್ತೆ. ನಾವು ಗೌರ್ಮೆಂಟ್ ಹಾಸ್ಪಿಟಲ್ ಫೆಸಿಲಿಟಿ ಸಿಗುದಿಲ್ಲ, ಪ್ರೈವೇಟಿಗೆ ಹೋಗ್ಬೇಕಾಗತ್ತೆ. ಹೌದು. ಆವಾಗ ಅವನು ಪ್ರೈವೇಟ್ ಹೋದಾಗಲ್ಲ ಈಗ ಆಯುಷ್ಮಾನ್ ಸಿಗುದಿಲ್ಲ, ಯಾಕಂದ್ರೆ ನೀವು ಗೌರ್ಮೆಂಟ್ಗೆ ಚೀಟಿ ತರಬೇಕು ಹೇಳ್ತೀರಿ. ತಾವು ಇನ್ನೊಂದ್ಸಲ ಹೇಳ್ಬೋದಾ? ಏನ್ ಸರಿ? ಅಲ್ಲ, ಇನ್ನೊಂದ್ಸಲ ಕ್ವಶನ್ ರಿಪೀಟ್ ಮಾಡಿ ನಿಮ್ಮದು. ನಿಮ್ಮ ಏನಂದ್ರೆ ಇಬ್ಬರಿಗೆ ಸಂಜೆ ಹೊತ್ತಲ್ಲಿ ಹಾರ್ಟ್ ಅಟ್ಯಾಕ್ ಆಗುತ್ತೆ, ಸಂಜೆ ಬೆಳಿಗ್ಗೆ ಜಾಗ ಎಷ್ಟಾದ್ರೂ ಆದ್ರೆ ಓಕೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಇಮಿಡಿಯೇಟ್ ಪ್ರೈವೇಟ್ ಹಾಸ್ಪಿಟಲ್ಗೆ ಹೋಗ್ತಾರೆ ಇಮಿಡಿಯೇಟ್. ಓಕೆ. ಅಲ್ಲಿ ಈಗ ಅವನಿಗೆ ಖರ್ಚು ಮಾಡ್ಲಿಕ್ಕೆ ಹಣ ಇರುದಿಲ್ಲ, ಆದ್ರೂ ಹೋಗ್ತಾನೆ ಅವನು. ಆಯುಷ್ಮಾನ್ ಕೇಳಿದಾಗ ಅವ್ರು ಹೇಳ್ತಾರೆ ಗೌರ್ಮೆಂಟ್ ಹಾಸ್ಪಿಟಲ್ ನೀವು ಚೀಟಿ ತಗೊಂಡು ಬರ್ಬೇಕು ಹೇಳ್ತಾರೆ. ಇಲ್ಲ, ಈಗ ಅಲ್ಲಿ ಏನೋ ಒಂದ್ ಸ್ವಲ್ಪ ಗೊಂದಲ ಆಗಿದೆ ತಮ್ಗೆ. ಈಗ ಹಾರ್ಟ್ ಅಟ್ಯಾಕ್ ಹೌದು ಅಂತ ಆದ್ರೆ ಆ ಚಿಕಿತ್ಸೆ 4A ಅಲ್ಲಿ ಬರ್ತದೆ. 4A ಚಿಕಿತ್ಸೆಗೆ ಯಾವುದೇ ರೆಫರೆನ್ಸ್ ಅಗತ್ಯ ಇರುವುದಿಲ್ಲ. 4A ಅಂತ ಆದ್ರೆ ಅವನು ಹಿಂದಿನ ದಿವಸ ಏನಾದ್ರೂ ಖಾರದ್ದು ತಿಂದು ಗ್ಯಾಸ್ಟ್ರಿಕ್ ಆಗಿ ಎದೆ ನೋವಿನ ರೀತಿ ಆಗಿದ್ರೆ ಆಗ ಅವನು ಅದನ್ನು ಎದೆಯ ನೋವು ಅಂತ ಭಾವಿಸಿ ಹೋಗಿದ್ದಾದ್ರೆ ಅವನಿಗೆ ನಿಜವಾಗಿ ಎದೆದ್ದು ಕಾಯಿಲೆ ಆಗಿರ್ಲಿಲ್ಲ. ಆದ್ರೆ ಏನೋ ಹೆದರಿ ಬಿಟ್ಟು ಎದೆ ರೀತಿ ಆದ್ರೆ ಆಗ ಅದನ್ನು ಈ ಸ್ಕೀಮಲ್ಲಿ ಬರೋದಿಲ್ಲ. ನಿಜವಾಗ್ಲೂ ಅವನಿಗೆ ಆಂಜಿಯೋಪ್ಲಾಸ್ಟಿ ಆಗಿತ್ತು ಅಂತ ಆದ್ರೆ ಅಥವಾ ಆ ಚಿಕಿತ್ಸೆ ಆಯ್ತು ಅಂತ ಹೇಳಿ ಖಂಡಿತ 4A ಅಲ್ಲಿ ಬರ್ತದೆ, 4A ಅಲ್ಲಿ ಮಾಡ್ತಾರೆ ಅವರು, ಬಳಸಬಹುದು. ಸೊ ನೀವು ಅಲ್ಲ, ಅದು ಏನಾಗತ್ತೆ ಅಂತ ಹೇಳಿದ್ರೆ ತುಂಬಾ ಅವರು ಒಳ್ಳೆ ಪ್ರಶ್ನೆ ಕೇಳಿದ್ದಾರೆ. ನೋಡ್ಲಿಕ್ಕೆ ತುಂಬಾ ಅದು ಅವರು ಕೇಳಿದ್ದದು ಒಂಥರ ಬೇರೆ ಕಂಡ್ರು ಈ ಏನಾಗ್ತದೆ ನೋಡಿ, ಸಾಕಷ್ಟು ಜನ ನಮ್ಮಲ್ಲಿದ್ದಾರೆ, ಒಂದ್ ಸ್ವಲ್ಪ ಇನ್ಸೂರೆನ್ಸ್ ಅನ್ನು ಯೂಸ್ ಮಾಡುವ ಸಿಂಡ್ರೋಮ್ ಅಂತ ಹೇಳ್ತಾರೆ ಇದಕ್ಕೆ. ನಿಮ್ಗೆ ಇದು ಜಾಸ್ತಿ ಗೊತ್ತಿರ್ಲಿಕ್ಕಿಲ್ಲ, ಸರ್ಕಾರಿ ಆಸ್ಪತ್ರೆಯಲ್ಲಿರೋರಿಗೆ ಗೊತ್ತಿರೋದಿಲ್ಲ, ಪ್ರೈವೇಟ್ ಅಲ್ಲಿ ತುಂಬಾ ಜನರಿಗೆ ಗೊತ್ತು. ನನ್ನಲ್ಲಿ ಇನ್ಸೂರೆನ್ಸ್ 20 ಲಕ್ಷದ್ದು, ಅದ ಕಾರಣ ನನಗೆ ಇಡೀ ಒಮ್ಮೆ ಚೆಕಪ್ ಮಾಡಬೇಕು ಅಂತ. ನಾನು 20 ಲಕ್ಷದ ಇನ್ಸೂರೆನ್ಸ್ ಮಾಡಿಕೊಂಡಿದ್ದೇನೆ, ಆದ ಕಾರಣ ನನ್ನ ಇಡೀ ಚೆಕಪ್ ಮಾಡಬೇಕು ಅಂತ. ನೋಡಿ, ಅಂತ ಕ್ರಮ ಇನ್ಸೂರೆನ್ಸ್ ಅಲ್ಲಿ ಇಲ್ಲ. ಚೆಕಪ್ ಮಾಡೋ ವ್ಯವಸ್ಥೆ ಇಲ್ಲ. ತೊಂದರೆ ಇದ್ರೆ ಮಾತ್ರ ಚಿಕಿತ್ಸೆ. ನಿಮ್ಮ ಪರೀಕ್ಷೆಗೆ ಯಾವುದೇ ಇನ್ಸೂರೆನ್ಸ್ ಕಂಪನಿ ಕೊಡೋದಿಲ್ಲ. ಕಂಪನಿ ಕೊಡೋದು ಯಾವುದೇ ಚಿಕಿತ್ಸಾ ವಿಧಾನಕ್ಕೆ ಮಾತ್ರ. ನಾನು ಸುಮ್ಮನೆ ನಂದೊಮ್ಮೆ ಇಡೀ ಬಾಡಿ ಸ್ಕ್ಯಾನ್ ಮಾಡ್ತೇನೆ, ನನ್ನ ತಲೆ ಸ್ಕ್ಯಾನ್ ಮಾಡ್ತೇನೆ, ನನ್ನ ಕಣ್ಣು ಸ್ಕ್ಯಾನ್ ಮಾಡ್ಕೋತೇನೆ, ಇಲ್ಲ. ತೊಂದರೆ ಇದ್ದಲ್ಲಿ ಮಾತ್ರ, ಚಿಕಿತ್ಸೆ ಇದ್ದಲ್ಲಿ ಮಾತ್ರ ಇನ್ಸೂರೆನ್ಸ್ ಲಘವಾಗ್ತದೆ, ಅದು ಸರ್ಕಾರದ್ದಾಗ್ಲಿ ಪ್ರೈವೇಟ್ ಇದ್ದಾಗ್ಲಿ. ಸೊ ಈ ಒಂದು ಚಿಕ್ಕ ವಿಷಯ ಜನ ಅರಿತುಕೊಳ್ಬೇಕು. ನಾನು ಪ್ರತಿ ವರ್ಷ 40,000 ಕಟ್ತೇನೆ ಅಂತ ಹೇಳಿ ನಾನು ಪ್ರತಿ ವರ್ಷ ತಿಂಗಳಿಗೊಮ್ಮೆ ಹೋಗಿ ನನ್ನನ್ನು ನಾನು ಚೆಕ್ ಮಾಡ್ತೇನೆ ಅಂತ ಹೇಳಿದ್ರೆ ಅದರ ದುಡ್ಡನ್ನು ಸರ್ಕಾರವೂ ನೀಡುವುದಿಲ್ಲ,
ನೀವು ಪ್ರೈವೇಟ್ ಇಂದ ತಗೊಂಡ ಇನ್ಸೂರೆನ್ಸ್ ಇದ್ರೆ ಅದು ಕೊಡೋದಿಲ್ಲ. ಆದ್ರೆ ನಿಜವಾಗಿ ತೊಂದರೆ ಆಯ್ತು, ನಿಜವಾದ ದೊಡ್ಡ ಮಟ್ಟಿನ ಒಂದು ಹೃದಯ ಅಪಘಾತ ಆಯ್ತು, ಅಥವಾ ಅವನು ಪಾಯ್ಸನ್ ಕುಡ್ದ, ಅಥವಾ ಒಂದು ಕ್ಯಾನ್ಸರ್ ಕಾಯಿಲೆ ಬಂತು, ಖಂಡಿತವಾಗಿಯೂ ABRKಯಲ್ಲಿ ಚಿಕಿತ್ಸೆ ಲಭ್ಯ ಇರ್ತದೆ. ಅದಕ್ಕೆ ಸರ್ಕಾರಿ ಆಸ್ಪತ್ರೆಯಿಂದ ಒಂದಷ್ಟು ರೆಫರೆನ್ಸ್ ಇಲ್ಲದಿದ್ರೂ ಸಿಗ್ತದೆ, ಒಂದಷ್ಟಕ್ಕೆ ರೆಫರೆನ್ಸ್ ಬೇಕಾಗ್ತದೆ. ಆಗ ಹೇಳಿದಾಗೆ 2A 2B 3A ಈ 3ಕ್ಕೆ ರೆಫರೆನ್ಸ್ ಅಗತ್ಯ ಇರ್ತದೆ. 4A ಅಂದ್ರೆ ತುಂಬಾ ಸೀರಿಯಸ್, ಒಬ್ಬನಿಗೆ ಪ್ರಜ್ಞೆ ಇಲ್ಲ, 2 ದಿವಸದಲ್ಲಿ ಪ್ರಜ್ಞೆ ಇಲ್ಲ ಅವನಿಗೆ, ಸೊ ಅವನನ್ನು ಮತ್ತೆ ಸರ್ಕಾರಿ ಆಸ್ಪತ್ರೆಯಿಂದ ರೆಫರೆನ್ಸ್ ತಗೊಳ್ಳುವ ಕ್ರಮ ಇಲ್ಲ. ಯಾವುದೇ ಖಾಸಗಿ ಆಸ್ಪತ್ರೆಯಲ್ಲಿ ಯಾರ ಜೊತೆ ಒಡಂಬಡಿಕೆ ಅಂದ್ರೆ MOU ಆಗಿರ್ಬೇಕು, ಆ ಆಸ್ಪತ್ರೆ ಸರ್ಕಾರದ ಜೊತೆ ಒಡಂಬಡಿಕೆ ಮಾಡಿರ್ಬೇಕು, ನಾನು ಆಯುಷ್ಮಾನ್ ಭಾರತ್ ಕರ್ನಾಟಕದ ಸೇವೆ ನೀಡ್ತೇನೆ ಅಂತ ಆಸ್ಪತ್ರೆಗೆ ಹೋದ್ರೆ ಡೈರೆಕ್ಟ್ ಆಗಿ ಚಿಕಿತ್ಸೆ ಪಡಿಬಹುದು. ಓಕೆ, ಸೊ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಈ ಒಂದು ಕಾರ್ಡ್ ಬಗ್ಗೆ ಹೇಳಿದ್ರಿ, ಅದ್ರ ಜೊತೆಗೆ ಈ ಒಂದು ಕಾರ್ಡ್ ಮಾಡ್ಲಿಕ್ಕೆ ಯಾವ್ದಾದ್ರು ಏಜ್ ಲಿಮಿಟೇಷನ್ಸ್ ಇದೆ? ಖಂಡಿತವಾಗಿಯೂ ಇಲ್ಲ. ತುಂಬಾ ಒಳ್ಳೆಯ ಪ್ರಶ್ನೆ. ನೋಡಿ, ಇದೇ ಪ್ರೈವೇಟ್ ಅಲ್ಲಿ ಹೋದ್ರೆ ನಿಮ್ಗೆ ಇಷ್ಟು ಏಜ್ ಆಯ್ತು ನಿಮ್ಗೆ ಕೊಡಕ್ ಬರಲ್ಲ ಹೇಳ್ತಾರೆ. ಇಲ್ಲಿ ಏಜ್ ಲಿಮಿಟ್ ಇಲ್ಲ. ಚಿಕ್ಕ ಮಗುವಿನಿಂದ ಪ್ರತಿಯೊಬ್ಬರನ್ನು ನಾವು ಕಾರ್ಡ್ ಮಾಡಿಸ್ಕೋಬಹುದು. ಓಕೆ, ಇನ್ನೊಂದು ಸಾಮಾನ್ಯ ಪ್ರಶ್ನೆ ಅಂತ ಹೇಳಿದ್ರೆ, ಇದು ಕೇವಲ ಇಂಡಿಯನ್ ಅಂತ ಹೇಳಿದ್ರೆ ಭಾರತದ ಒಳಗಡೆ ಮಾತ್ರ ಕೆಲಸ ಮಾಡುವಂತ ಕಾರ್ಡ್, ಅಥವಾ ನಾವು ಈ ಕಾರ್ಡ್ ಅನ್ನ ತಗೊಂಡು ಹೊರ ದೇಶದ? ಖಂಡಿತ ಇಲ್ಲಮ್ಮ, ಅಷ್ಟೊಂದು ದೊಡ್ಡ ಮಟ್ಟಿಗೆ ಭಾರತ ಇನ್ನೂ ಬೆಳೆದಿಲ್ಲ. ಆದರೆ ಯಾವ ರೀತಿಯಲ್ಲಿ ಕರ್ನಾಟಕ ಕಾರ್ಡ್ ಇರ್ತದೋ ಅದೇ ರೀತಿ ಭಾರತ ಸರ್ಕಾರದ್ದು ಒಂದು ಕಾರ್ಡ್ ಇರ್ತದೆ. ಒಂದು ವೇಳೆ ತಾವು ಕರ್ನಾಟಕದ ಪ್ರಜೆ ಆಗಿಲ್ಲದಿದ್ರು, ತಾವು ಕೇರಳದ ಪ್ರಜೆ ಅಥವಾ ಆಂಧ್ರ ಪ್ರಜೆ ಅಥವಾ ಗೋವಾದ ಪ್ರಜೆ ಆಗಿದ್ರು, ತಮಗೆ ಅಲ್ಲಿಯ ಕಾರ್ಡ್ ಅನ್ನು ತಗೊಂಡು ಬಂದ್ರೆ ಇಲ್ಲಿ BPL ಪಟ್ಟಿಯಲ್ಲಿ ಒಂದಷ್ಟು ಪ್ರೊಸೀಜರ್ಗಳು ಖಂಡಿತ ಇರತ್ತೆ. ಈಗ ತಲೆಯಲ್ಲಿ ರಕ್ತ ಹೆಪ್ಪುಗಟ್ಟಿದೆ, ನೀವು ಕೇರಳದ ಪ್ರಜೆ ಆಗಿದ್ದೀರಿ, ನಿಮ್ಮಲ್ಲಿ ಕಾರ್ಡ್ ಇದೆ, PMJY ಅಂತ ಹೇಳ್ತಾರೆ, ಪ್ರಧಾನ ಮಂತ್ರಿ ಜನ ಆರೋಗ್ಯ ಭಾಗ್ಯದ ಕಾರ್ಡ್ ಇರ್ತದೆ, ಅದನ್ನ ಇಟ್ಕೊಂಡು ತಾವು ಬಂದ್ರೆ ಅದಕ್ಕೂ ಮನ್ನಣೆ ಇರ್ತದೆ. ಆದ್ರೆ ಕರ್ನಾಟಕದಲ್ಲಿ ವಿಶೇಷವಾಗಿ APL ಮತ್ತು BPL ಅಥವಾ BPL ಮತ್ತು APL ಎರಡಕ್ಕೂ ಇದೆ. ಅಂದ್ರೆ ಬೇರೆ ಕಡೆ ಕೇವಲ ಅದು BPL ಗೆ ಮಾತ್ರ ಸೀಮಿತ ಆಗಿರುತ್ತೆ. ಓಕೆ, ಸೊ ಈಗ ಮನೆಗೆ ಒಂದು ಕಾರ್ಡ್ ಆ ರೀತಿ ಯಾವ್ದಾದ್ರು? ಮನೆಗೆ ಒಂದು ಕಾರ್ಡ್ ಖಂಡಿತ, ಕುಟುಂಬಕ್ಕೆ ಒಂದು ಕಾರ್ಡ್, ಒಂದು ಕುಟುಂಬಕ್ಕೆ ಒಂದು ಕಾರ್ಡ್. ಅಂದ್ರೆ ಕುಟುಂಬದ ಪ್ರತಿ ಸದಸ್ಯರು ಒಂದು ಕಾರ್ಡ್ ಪಡ್ಕೊಳ್ಬೇಕು. ಆದ್ರೆ 5 ಲಕ್ಷ ರೂಪಾಯಿ ಬರುದು ಆ ಕುಟುಂಬಕ್ಕೆ, ವ್ಯಕ್ತಿಗೆ ಅಲ್ಲ. ಅಂಡ್ ಇನ್ನೊಂದು ಕ್ವಶನ್ ಅಂತ ಹೇಳಿದ್ರೆ, ಯಾವುದೇ ಒಂದು ಆಯುಷ್ಮಾನ್ ಕಾರ್ಡ್ ಆಗಿರ್ಲಿ, ಅದು ಯಾವ ಸಮಯದಲ್ಲಿ ಯೂಸ್ ಆಗುತ್ತೆ ಅಂತ ಹೇಳಿದ್ರೆ, ಯಾರೋ ಒಂದು ಬಿಲ್ ಪೇ ಮಾಡಿ ನಂತರ ಆಯುಷ್ಮಾನ್ ಕಾರ್ಡ್ ಇದೆ ನನಗೆ ಆ ಹಣ ಇಲ್ಲ. ಆಯುಷ್ಮಾನ್ ಕಾರ್ಡ್ ತಾವು ತೋರಿಸಿದ್ರೆ ನಿಮ್ಗೆ ಬಿಲ್ಲೇ ಮಾಡೋದಿಲ್ಲ. ಬಿಲ್ ಮಾಡಿದ ನಂತರ ವಾಪಸ್ ದುಡ್ಡು ಕೊಡೋ ಕ್ರಮ ಸರ್ಕಾರದಲ್ಲಿ ಇರುವುದಿಲ್ಲ. ನೀವು ಆಯುಷ್ಮಾನ್ ಭಾರತ್ ಕಾರ್ಡ್ ತೋರಿಸಿದ್ರೆ ನಿಮ್ಗೆ ಆ ಆಸ್ಪತ್ರೆ ಆ ಸೌಲಭ್ಯ ಅವರಲ್ಲಿ ಇದ್ರೆ ನಿಮ್ಗೆ ಯಾವುದೇ ರೀತಿಯ ಬಿಲ್ ಅನ್ನು ಮಾಡುವುದಿಲ್ಲ ಅವರು. ಸೊ ಎಲ್ಲವೂ ಉಚಿತ ಆಗಿರ್ತದೆ ಅಂತೇಳಿ ನೀವು ಅಲ್ಲಿ ಕೂತ್ಕೊಂಡು ಬೇರೆ ಏನಾದ್ರು ಕಾಸ್ಮೆಟಿಕ್ ತಕೊಂಡ್ರೆ ಅದನ್ನು ಸರ್ಕಾರ ಕೊಡೋದಿಲ್ಲ. ಅಲ್ಲಿಯ ಕ್ಯಾಂಟೀನ್ ಇಂದ ಜ್ಯೂಸ್ ತರಿಸ್ಕೊಂಡು ಕುಡಿದ್ರೆ ಅದನ್ನು ಸರ್ಕಾರ ಕೊಡೋದಿಲ್ಲ. ಆದರೆ ಏನು ಚಿಕಿತ್ಸೆ ವಿಧಾನ ಇದೆ ಮತ್ತು ಚಿಕಿತ್ಸೆಗೆ ಸಂಬಂಧಪಟ್ಟ ವ್ಯವಸ್ಥೆ ಏನಿದೆ ಅದನ್ನು ಪೂರ್ತಿಯಾಗಿ ಸರ್ಕಾರ ಅಲ್ಲ, ಇದು ಆಗ್ತದೆ ಮೇಡಮ್. ಅದಕ್ಕೆ ನಾನು ಹೇಳ್ತೇನೆ, ಈ ರೀತಿ ವ್ಯವಸ್ಥೆ ಸಾಕಷ್ಟು ಆಗ್ತದೆ. ಆ ನಂತರ ನಮ್ಮಲ್ಲಿ ಹೇಳ್ತಾರೆ, ಅವರು ಒಂದು ಸಾಮಾನ್ಯ ಬೆಡ್ ಅಲ್ಲಿ ಇರುವ ಬದಲು ದೊಡ್ಡ ಸೂಟ್ ರೂಮ್ ಅಲ್ಲಿ ಕೂತಿರ್ತಾರೆ, AC ಇದ್ದು ದೊಡ್ಡ ಸೂಟ್ ರೂಮ್ ಅಲ್ಲಿ ಕೂತ್ಕೊಳ್ತಾರೆ. ಆಮೇಲೆ ನನಗೆ ಆಯುಷ್ಮಾನ್ ಭಾರತ್ ಕರ್ನಾಟಕದ ಕಾರ್ಡ್ ಫೆಸಿಲಿಟಿ ಕೊಡಿ ಅಂತ ಹೇಳಿದ್ರೆ ಆ ಆಸ್ಪತ್ರೆ ಕೊಡುದಿಲ್ಲ. ಆಗ ನನ್ನಲ್ಲಿ ಕಾರ್ಡ್ ಇತ್ತು, ನನಗೆ ಫೆಸಿಲಿಟಿ ಕೊಟ್ಟಿಲ್ಲ ಅಂತ ಹೇಳೋದು ತಪ್ಪು. ಸರ್ಕಾರ ಕಾರ್ಡ್ ಯಾರಿಗೆ ಕೊಟ್ಟದ್ದು? ಎಕನಾಮಿಕಲಿ ವೀಕ್ ಇರೋರಿಗೆ, ಯಾರಿಗೆ 5 ಲಕ್ಷ ರೂಪಾಯಿ ಇನ್ಸೂರೆನ್ಸ್ ಮಾಡ್ಲಿಕ್ಕೆ ಕಷ್ಟ ಆಗಿದೆ ಅವರಿಗೆ ಕೊಟ್ಟಿರೋದು. ಸೊ ಯಾರೋ ಶ್ರೀಮಂತರು ಕಾರ್ಡ್ ಮಾಡಿಕೊಂಡು ದೊಡ್ಡ ರೂಮಲ್ಲಿ ಕೂತ್ಕೊಂಡು ನನ್ನ 3 ಲಕ್ಷ ಬಿಲ್ ಆಗಿದೆ ಅದನ್ನು ಸರ್ಕಾರದಿಂದ ವಜಾ ಮಾಡಬೇಕು ಅಂತ ಹೇಳಿದ್ರೆ ಆಗೋದಿಲ್ಲ. ಆದ್ರೆ ಯಾರೋ ಒಬ್ಬ ಬಡವ, ಅವನು ಇವತ್ತು ಎದೆ ನೋವಾಗಿದೆ, ಅವನಿಗೆ ಚಿಕಿತ್ಸೆ ಅಗತ್ಯ ಇದೆ, ಮಂಗಳೂರಲ್ಲಿ ಬಂದು 2 ಲಕ್ಷ ಖರ್ಚು ಮಾಡಿ ಸಾಧ್ಯ ಇಲ್ಲ, ಖಂಡಿತ ಅವನಿಗೆ ಉಚಿತವಾಗಿ, ಈಗದ್ದು ಜನರಲ್ ಬೆಡ್ ಆದ್ರೂ ತುಂಬಾ ಚೆನ್ನಾಗಿರ್ತದೆ.
ಸೊ ಆ ಬೆಡ್ಡಲ್ಲಿ ಕೂತು ಚಿಕಿತ್ಸೆ ಪಡೆದು ಮತ್ತೆ ಹುಷಾರಾಗಿ ಖಂಡಿತ ಹೋಗ್ಬೋದು. ಎಸ್, ಆಕ್ಚುಲಿ ಡಾಕ್ಟರ್, ಇದು ನಮ್ಮ ದುರ್ವಿಧಿಯಿಂದ ಹೇಳ್ಬೋದು. ಯಾರಿಗೆ ಅವಶ್ಯಕತೆ ಇದೆ ಅವರಲ್ಲಿ ಆ ಕಾರ್ಡ್ ಇರುವುದಿಲ್ಲ, ಕಾರ್ಡ್ ಇಲ್ಲ, ಅದ್ರ ಬಗ್ಗೆ ಜ್ಞಾನವೂ ಇರುವುದಿಲ್ಲ. ಯಾರಲ್ಲಿ ಅವಶ್ಯಕತೆ ಇಲ್ಲ ಅವರು ಮೊದಲು ಹೋಗಿ ಕಾರ್ಡ್ ಅನ್ನ ಮಾಡಿಸ್ತಾರೆ ಮತ್ತೆ ಅದರ ದುರ್ಬಳಕೆ ಮಾಡ್ತಾರೆ. ಅದರಿಂದಾಗಿ ಉಳಿದ ಒಳ್ಳೆ ಯಾರಿಗೆ ಸಿಗ್ಬೇಕು ಅವರಿಗೆ ಸಿಗುವಂಥದ್ದು. ಎಸ್, ಸೊ ಇದ್ರ ಬಗ್ಗೆ ಕೂಡ ನಾವು ಯೋಚನೆ ಮಾಡಲೇಬೇಕು ಅಂತ ಹೇಳ್ತಾ, ಸೊ ಇವತ್ತು ಡಾಕ್ಟರ್ ಐ ಥಿಂಕ್ ಇದು ಎಪಿಸೋಡ್ ತುಂಬಾ ಚೆನ್ನಾಗಿತ್ತು. ಯಾಕಂತ ಹೇಳಿದ್ರೆ ತುಂಬಾ ಇನ್ಫಾರ್ಮೇಶನ್ ಇವತ್ತು ಜನರಿಗೆ ತಲುಪಿದೆ. ನಾನು ಅವಾಗ ಕೇಳಿದೆ ಈ ಕಾರ್ಡ್ ವಿಷಯ ಇಟ್ಕೊಂಡು ಒಂದು ಎಪಿಸೋಡ್ ನಾವು ಮಾತಾಡ್ಬೋದಾ ಅಂತ. ಬಹುಶಃ 10 ಎಪಿಸೋಡ್ ಇದೇ ಕಾರ್ಡ್ ಮೇಲೆ ಮಾಡ್ಬೋದು. ಎಸ್ ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ವ್ಯಾಲ್ಯೂಯೇಬಲ್ ಟೈಮನ್ನು ನಮಗೆ ಕೊಟ್ಟು 3 ರಿಂದ 4 ಗಂಟೆವರೆಗೆ ಆ ಮೂಲ್ಯವಾದ ಮಾಹಿತಿಯನ್ನು ಜನರಿಗೆ ತಲುಪಿಸಿರಿ. ಥ್ಯಾಂಕ್ ಯು ಡಾಕ್ಟರ್. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ನಮ್ಮಲ್ಲಿ ಅಂತ ಹೇಳಿದ್ರೆ ಕೈಯಲ್ಲಿ ಬೆಣ್ಣೆ ಇಟ್ಕೊಂಡು ಊರು ತುಂಬ ಸುತ್ತಿದ್ರಂತೆ. ಇಂಥ ಒಂದು ಗಾದೆ ಈ ಸಮಯದಲ್ಲಿ ನಂಗೆ ನೆನಪಾಗ್ತಾ ಇದೆ. ಸೊ ಹಾಗಾಗಿ ಬೇಗ ಕಾರ್ಡ್ ಮಾಡಿಸ್ಕೊಳ್ಳಿ. ಯಾಕಂತ ಹೇಳಿದ್ರೆ ಯಾವುದೇ ಒಳ್ಳೆ ಕೆಲಸ ತಡ ಆಗಬಾರ್ದು. ಹಾಗಾಗಿ ಬೇಗ ಕಾರ್ಡ್ ಮಾಡಿಸ್ಕೊಳ್ಳಿ. ನಿಮ್ಮ ಆರೋಗ್ಯ, ನಿಮ್ಮ ಕುಟುಂಬದವರ ರಕ್ಷತೆಯನ್ನು ನೀವೇ ಮಾಡ್ಕೊಳ್ಳಿ ಅಂತ ಹೇಳ್ದ. ಸೊ ಇವತ್ತಿನ ಸಂಚಿಕೆನ ಎಂಡ್ ಮಾಡುವಂತಹ ಸಮಯ ಬಂತು. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಹೊಸ ವಿಷಯದ ಜೊತೆಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಸುದ್ದಿ ಹಾಗೂ ಮನೋರಂಜನೆಗಾಗಿ ನಿರಂತರವಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಸ್ಪಂದನ ವಾಹಿನಿ.